ಎಂಥದ್ದು ಬಂದಿದೆ, ಎಂಥದ್ದು ಝೀರೋ. ಹಾಯ್ ಹಾಯ್ ಹಾಯ್, ಯಾರಾದರೂ ಬಂದಿದ್ದೀರಾ? ಬೇಗ ಬನ್ನಿ. ಒಂದು ವಿಷಯ ಹೇಳಲಿಕ್ಕಿತ್ತು, ಹಾಗಾಗಿ ಲೈವ್ಗೆ ಬಂದೆ. ಇಂಪಾರ್ಟೆಂಟ್ ವಿಷಯ. ಬಿಗ್ ಬಾಸ್ ಟೈಮ್ ಆಯ್ತಾ ಅಂತಲ್ಲ, ಹಾಗೆ ಎಲ್ಲ ಲೇಟ್ 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 ಲೇಟ್. 9:20 ಸ್ವಲ್ಪ ಹೊತ್ತು ಮಾತ್ರ ಇರೋದು ಲೈವಲ್ಲಿ. ಪ್ರಶಾಂತ್ ಒಳಗೆ ಅದೊಂದು ಆಗಾಗ ಎಂಥದ್ದು ಒಂದು ನೋಟಿಫಿಕೇಶನ್ ಬರ್ತದೆ ಮಾರೆ. ಹಲೋ 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 ಯಾನು ಉಳ್ಳೆ ಮುಲ್ಪ ಗೊತ್ತಾಪುಜಿ ಏರು ಉಳ್ಳೇರು ಬಂದೆ ಗೊತ್ತಾಪುಜಿ. ಹಲೋ ಹಲೋ ಇದ್ದದ್ದು ನನಗೆ ಇಷ್ಟು ಜನ ಮೆಸೇಜ್ ಹಾಕಿದ್ರೆ ಅಲ್ಲಿ ಕಾಣಿಸ್ತಿರೋದು 2 ಜನ ಮಾತ್ರ ಜಾಯ್ನ್ ಆಗಿದ್ದಾರೆ ಅಂತ. ಎಂತ ಯೂಟ್ಯೂಬ್ ಇದೇ ಪ್ರಾಬ್ಲಮ್ ಅಲ್ಲ ನನ್ನ ಮೊಬೈಲ್ ಪ್ರಾಬ್ಲಮ್ ಗೊತ್ತಾಗ್ತಿಲ್ಲ. ಸಂದೇಶ್ ಹಲೋ, ಪಚ್ಚು ಪಚ್ಚು ಹಲೋ, ಸಾನ್ವಿ ಕವಿತಾ ಹಲೋ. ಬೇಗ ಬೇಗ ಬನ್ನಿ 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 ಜನರೇ. ಹಾಯ್ ಅಕ್ಕ, ನಮಸ್ತೆ. ಶ್ವೇತಕ್ಕ ಪಕ್ಕ ಹಲೋ. ನಾನು ಸೂಪರ್, ನೀವು ಹೇಗಿದ್ದೀರಾ? ಪಚ್ಚು ಅಚ್ಚು ಅವರೇ ಬನ್ನಿ ಜನರೇ. ಅವನ್ ಫೇಮಸ್ ಅನ್ನತ್ತ ಬನ್ನಿ ಬನ್ನಿ ಜನರೇ. ಗಣೇಶನ್ನೇರಾರ್ನ ಇಲ್ಲಲ್ಲುಲ್ಲೇರು ಯಾನೇನ ಅಮ್ಮನಿಲ್ಲಾಗ ಬೈದೆ. ಅಮ್ಮನ ಮನೆಯಲ್ಲಿದ್ದೇನೆ ನಾನು. ಮಾಣಿಯಲ್ಲಿ ಇದ್ದೀರಾ? ಹೌದೌದು, ನೋಡಿ ಮನೆ ನೋಡೋ ಗೊತ್ತಾಗ್ತದಲ್ಲ, ನಾನು ಮಾಣಿಯಲ್ಲಿದ್ದೇನೆ. ಮತ್ತೆ ಎಂತ ಹಾಯ್ ಜೀವಿತ ನಿಶಾ ಡಿಸೋಸ ಹಲೋ. ಭಾರತ್ ವಿರುವಾಸ್ತಾನೆ ಬಾರಿ ಅಪರೂಪನ ಮರ್ಯಾದೆ ಜಾಸ್ತಿ ಅತ್ತೆ ಏ ಪಲವತ್ರ ಮರ್ಯಾದಿಂದ. ಊಟ ಆಯ್ತು, ನಿಮ್ದಾಯ್ತಾ? ವನಸಾಂಡದಾದ ಸ್ಪೆಷಲ್ ಎಗ್ ತೆತ್ತಿ. ಊಟ ಆಯ್ತು, ನಿಮ್ದಾಯ್ತಾ? ನಮಗೆ ಮೊಟ್ಟೆ, ನಿಮ್ಗೇನು? ದಾಯ್ತ ಕಚ್ಪು ಅದೇ ಕೆತ್ತಿ ಬನ್ಪೇರ ತೆತ್ತಿ ಬನ್ಪೇರ ಗುತ್ತಿಸಿ ಕೆಲವದಕ್ಕೆ ತೆತ್ತಿ ಬನ್ಪೇರಿ ಕೆಲವದಕ್ಕೆ ಕೆತ್ತಿ ಬನ್ಪೇರು ಎಗ್ ಬಂಡು ತುರ್ಪೇರ ಗಲೆಜ್ಜಿ. ಸೊ ಇವತ್ತಿನ ವ್ಲಾಗ್ ನೋಡಿದ್ರಾ? ಬಿಗ್ ಬಾಸ್ ಉಪಚಾರ ಏರ್ ಮಾರೆ ಗಲಾಟೆ ತೂಪುನು ಅವು ಎಲ್ಲೆಲ್ಲ ಬರ್ಪುಣತೆ ರಿಪೀಟ್ ಎಲ್ಲಿ ಕಷ್ಟಿಪ್ಪುಣತೆ. ಸೊ ಶ್ರೀಲತಾ ಗೋಳಿ ಅಡ್ಕ ಬಾಳೆ ಉಲ ಇಲ್ಲ ನಮ್ಮಂತೆ ಕೋಪಾಡಲ್ಲೇರು ಅಮ್ಮ ಪತ್ತೊಂದೇರು ಬಾಳೆನು. ದೀಪಾವಳಿಗೆ ಗಮ್ಮತ್ತು ಉಂಡು. ಅವೆನ್ ಪನ್ಕ ಪಂಡದೆ ಯಾನು ಲೈವ್ಗೆ ಬತ್ತೀನಿ ಪನ್ಪೆ ಒಂಚಿ ಜನ ಒಡು ಪನ್ಪೆ ಒಂಜಿ ದಾಯ್ತ ಗೊತ್ತಿಜಿ ಮಿತ್ ನೋಟಿಫಿಕೇಶನ್ ಏಪ ಬತ್ತೀನಿ ಮಾಣಿಗೆ ಬತ್ತದ ಸಮಯ ಅಂಡು ಏತ ಒಂಜಿ 4 ದಿನ ಅಂಡು ಪರ್ಬ ಗಮ್ಮತ್ತ. ಪರ್ಬ ಎಲ್ಲೈತೆ ಸ್ಟಾರ್ಟ್. ಸೊ ಎಲ್ಲ ಇರ್ತದೆ ಬೊಕ್ಕ ಗಮ್ಮತ್ತು. ಎಂಕ್ಲೆಗೆ ಶನಿವಾರ ಗಮ್ಮತ್ತು. ಇವತ್ತಿನ ವ್ಲಾಗ್ ಎಲ್ಲ ನೋಡಿದ್ರಾ? ಹಾಯ್ ಎಂಚೊಲ್ಲರು ಯಾನ್ ಸೂಪರ್ ಜಯ ಶೋಕೀರ್ ಎಂಚೊಲ್ಲರು. ಸೊ ಇವತ್ತಿನ ವ್ಲಾಗ್ ನೋಡಿದರೆ ಇಷ್ಟರವರೆಗೆ ಅದೇ ವ್ಲಾಗಲ್ಲಿ ಕೂಡ ಹೇಳಿದ್ದೇನೆ, ನಾನು ಬೇರೆಯವರನ್ನು ಇಂಟರ್ವ್ಯೂ ಮಾಡ್ತಿದ್ದೆ. ಸೊ ಫಸ್ಟ್ ಟೈಮ್ ನಂದು ಅಭಿಮತ ಚಾನಲ್ನವರು ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಅದು ನನಗೆ ದೀಪಾವಳಿಗೆ ಟೆಲಿಕಾಸ್ಟ್ ಆಗ್ತಾ ಉಂಟು. ಶನಿವಾರ ಅಭಿಮತ ಚಾನಲ್ನಲ್ಲಿ ಕೇಬಲ್ ಟಿ ವಿ ಇದ್ದವರಿಗೆ ಮಾತ್ರ ಸಿಗ್ಬೋದು. ಮತ್ತು ಯೂಟ್ಯೂಬಲ್ಲಿ ಕೂಡ ಅಭಿಮತ ಟಿ ವಿ ಅಂತ ಇದೆ, ಅದರಲ್ಲಿ ಎಷ್ಟು 100K ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅದರಲ್ಲಿ ಬರುತ್ತೆ, ಯೂಟ್ಯೂಬ್ ಸ್ಟಾರ್ ಅನ್ನುವಂಥ ಪ್ರೋಗ್ರಾಮಲ್ಲಿ ಬರುತ್ತೆ. ಮಿಸ್ ಮಾಡಿದೆ ನೋಡಿ ಆಯಿತಾ. ವಾಕ್ ಸೂಪರ್, ಥ್ಯಾಂಕ್ ಯು. ಲವ್ ಸ್ಟೋರಿ ಕಂಟಿನ್ಯೂ ಮಲ್ಪೆ ಯಾನು ಇಲ್ಲಾಗ ಪೋಡಾತೆ ಕಬಕ್ಕಾಗ ಪೋಯಿ ಬೊಕ್ಕ ಕಂಟಿನ್ಯೂ ಮಲ್ಪೆ. ಭುಜಂಗ ಶೆಟ್ಟಿಗಾರ್ ಹಲೋ. ಅಮ್ಮ ದಾನೆ ಕೋಪಡಿಪ್ಪುನ ಯಾನು ಈತ್ ಪೊರ್ತುಕ್ ಲೈವ್ ಬರ್ತೈತಿ ಬಾಲೆ ತೋನೆರೆ ಪಂಡಾರೆಗ್ ಬೇಲೆ ಉಂಡತ್ತ ಅಂಚ ಅದು ಕೋಪಡಲೆ. ಭುಜಮ್ಮ ಶೆಟ್ಟಿಗಾರ್ ಜಿ ಅನ್ನ ದಾದ ಪನ್ಪೇರು ಗೊತ್ತಾಗ್ಚಿ. ಗೈಸ್ ಶನಿವಾರ ಮಿಸ್ ಮಾಡಿದೆ ನೋಡಿ 7 ಗಂಟೆಗೆ. ಯೂಟ್ಯೂಬಲ್ಲಿ ಕೂಡ 7 ಗಂಟೆಗೆ, ಚಾನಲಲ್ಲಿ ಕೂಡ 7 ಗಂಟೆಗೆ. ಸೊ ದೀಪಾವಳಿ ಸ್ಪೆಷಲ್ ನನಗೆ ಈ ಸಲ ದೀಪಾವಳಿ ಗಿಫ್ಟೇ ಸಿಕ್ಕಿದೆ. ಅಯ್ಯೋ ಮೊಬೈಲ್ ರಿಂಗ್ ಆಗ್ತುಂಟು. ಗಣೇಶನ ಮಾಣಿಗೆ ಲೆಪ್ಪುಡ ಅದು ಮೂಲೆ ಕಂಟಿನ್ಯೂ ಮಲ್ಪಲೆ
ಆರ್ ಬಾರೋಡತ್ತ ಆರ್ ಬರ್ಪುಜೇರ್ ಮುಲ್ಪಂತು ಪನಯರೇ ಪನಯರ್ ಬಿಲ್ಕುಲ್ ಪನಯರ್. ಓಕೆ ಓಕೆ ಅಕ್ಕ ಶಾಂತಕುಮಾರಿ ಭುಜಂಗ ಆರೆಗ್ ಗುಡ್ ಮಾರ್ನಿಂಗ್ ಆತಿನ ಗುಡ್ ನೈಟ್ ಆತಿನ ದಾದಾಗ ಬಂದೆ ಗೊತ್ತಾಪುಜರ ಗುಡ್ ನೈಟ್ ಪನ್ಪೇರು ಅವರ ಗುಡ್ ಮಾರ್ನಿಂಗ್ ಪನ್ಪೇರು. ಹರ್ಷ್ ಹಲೋ. ಯಾರಾದರೂ ಹೊಸೊಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈವ್ ನೋಡಿ. ಹಾಗೆಯೇ ತುಳು ಚಾನಲ್ ಕೂಡ ಉಂಟು, ವಿಜಯ್ ಕವಿತಾಸ್ ತುಳು ಪಾತೆರ ಕತೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ, ನಾನು ರಿಟರ್ನ್ ಕನೆಕ್ಟ್ ಆಗ್ತೀನಿ. 2 ದಿನ ಐಡಿಯಲ್ಲಿ ವೀಡಿಯೋ ನೋಡಿ ಕನೆಕ್ಟ್ ಆಗಿ ನಾಳೆ ರಿಟರ್ನ್ ಮಾಡ್ತೇನೆ. ಹೆಂಚಿನ ರಿಟರ್ನ್ ಅನ್ಕೊಳೆಯ ಇನ್ನು ಎಲ್ಲಿ ಇಪ್ಪುನಗದ ಪಿಕ್ ಪಾಡ್ಲೆ ಬ್ಲಾಗ್ಡ್ ಎಲ್ಲಿ ಎಪ್ಪುನಗದನಾ. ಓಕೆ ಓಕೆ ಎಂಗೆ ಕಂಟೆಂಟ್ ಕೊರಿಯರ್ ತುಲಿ ಎಲ್ಲಿ ಎಪ್ಪುನಗದ ಫೋಟೋಸ್ ಎಲ್ಲಿಯರ್ದು ಒಂಜಿ ಸೆಕೆಂಡ್ PUC ಮಟ್ಟದ ಫೋಟೋಸ್ ಉಂಡೆನಡ ಅವೆನ್ ಮಾತ ಪಾಡ್ವೆ ಐನೆ ಒಂಚೂರು ವ್ಲಾಗ್ ಮನ್ಪೆ ಖಂಡಿತ. ಎಡ್ಡೆ ಸ್ಕ್ರಿಪ್ಟ್ ಒಂದು ಕೊರಿಯರ್ ಕಂಟೆಂಟ್ ತುಲಿ ಇರು ಓಲಿತ್ತಾರ. ಹಲೋ ಹಲೋ ಹಲೋ. ಎಂತ ಕನೆಕ್ಟ್ ನಂಗೆ ಎಂತ ಅಂತಲೇ ಗೊತ್ತಾಗ್ತಿಲ್ಲ, ನೀವು ಎಂತ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ. ರಾಜಿಕಿ ರಸ್ಯು ನಂಗೆ ಗೊತ್ತಿಲ್ಲ. ಸ್ವರ್ಣಶ್ರೀ ಜಗದೀಶ್ ಹಲೋ, ಹೇಗಿದ್ದೀರಿ? ಹಲೋ ಉಪೇಂದ್ರ ಆಚಾರ್ಯ ಹಲೋ. ಅದು ಮಿಡ್ಲಲ್ಲಿ ಸ್ಕಿಪ್ ಆಗ್ತಾ ಉಂಟು. ಹೌದು, ಸಬ್ಸ್ಕ್ರೈಬ್ ಯಾರಾಗಿದ್ದಾರೆ ಅಂತ ನನಗೆ ಗೊತ್ತಾಗುತ್ತಾ ಇಲ್ಲ ಅಲ್ವಾ? ನಿಮಗೆ ಈಗ ನಿಮ್ಮ ಚಾನಲಲ್ಲೇ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅವ್ರು ಕಮೆಂಟ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಅಲ್ಲ, ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಇಲ್ಲೋ ಅಂತ ನಿಮಗೆ ನೋಟಿಫಿಕೇಶನ್ ಬರ್ತದಾ? ನೀವು ಒಂದು ಯೂಟ್ಯೂಬರ್ ಆಗಿ ನಿಮಗೆ ಅಷ್ಟು ಗೊತ್ತಾಗಲ್ವಾ? ಉಂಡಾರ ಉಂಡೆ ಇರುಂಡಾರ. ನವೀನ್ ಕುಮಾರ್, ಉಮೇಶ್ ಸಾಲ್ಯಾನ್, ಹ್ಯಾಪಿ ದಿವಾಳಿ, ವಿಶ್ ಯು ಸೇಮ್. ಮತ್ತೊಂದು ವಿಷಯ ಹೇಳಿಕ್ಕಿತ್ತು, ಬೇಗ ಬೇಗ ಬನ್ನಿ ಹೇಳ್ತೇನೆ. ಓಕೆ ಓಕೆ ನೋಡ್ತೇನೆ. ಅದು ತುಂಬ ಕಮೆಂಟ್ ಬಂದಿರ್ತದೆ, ನೋಡ್ತೇನೆ. ಎಂತ ಗೊತ್ತುಂಟಾ, ನೀವೆಲ್ಲ ಕೇಳ್ತಾ ಇದ್ರಲ್ಲ ಎಂತ ಸೆಲೆಬ್ರೇಷನ್ ಇಲ್ವಾ, 10K ಆಯಿತು 15K ಆಯಿತು ಸೆಲೆಬ್ರೇಷನ್ ಇಲ್ವಾ ಅಂತ. ಸೊ ಒಂದು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡುವಂತ ಇದ್ದೇನೆ. ಇದೇ ದೀಪಾವಳಿ ಆವತ್ತು ಶನಿವಾರ. ಸೊ ನನಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ. ಸೊ ಆಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿದ್ದಾರಲ್ವ. ಸೊ ಅವರೆಲ್ಲರನ್ನ ಕರೆದು ಸೊ ಅವರಿಗೊಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸುವಂಥ ಕಾರ್ಯಕ್ರಮ, ಒಂಥರ ಸೆಲೆಬ್ರೇಷನ್ನೇ. ಸೊ ಶನಿವಾರ ಅದರ ಬಗ್ಗೆ ಹೇಳುವಂತ ನಾನು ಇವತ್ತು ಲೈವಿಗೆ ಬಂದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಅದೇ ಇಂಟರ್ವ್ಯೂ ಬರ್ತಾ ಇದೆ ಅಭಿಮತ TVಯಲ್ಲಿ. ಸೊ ಮಿಸ್ ಮಾಡದೆ ನೋಡಿ. ದೀಪಾವಳಿಗೆ ನನಗೆ ಸ್ಪೆಷಲ್ ಸಂಜೆ 7 ಗಂಟೆಗೆ, ಶನಿವಾರ ಸಂಜೆ 7 ಗಂಟೆಗೆ ಯೂಟ್ಯೂಬಲ್ಲಿ ಕೂಡ ಬರುತ್ತೆ, ಪ್ಲಸ್ TVಯಲ್ಲಿ ಕೂಡ ಬರುತ್ತೆ. ಕೇಬಲ್ TV ಮಲ್ನಾಡ್ ಮತ್ತು ಕೆಲವೊಂದು ಕೇಬಲ್ ಉಂಟಲ್ವಾ, ಡೆನ್ ಮತ್ತು ಯಾವುದು ಕೆನರಾ ಸ್ಟಾರ್ ಕೇಬಲ್, ಅದರಲ್ಲೆಲ್ಲ ಬರ್ತದೆ. ಬಾಲೆ ಹುಷಾರಾತಳು. ಹಲೋ ನಮಸ್ತೆ ಸುನೀಲ್. ರಾಹುಲ್ ಪ್ರಕಾಶ್ ಹಲೋ. ಎಲ್ಲಿ ಎಪ್ಪುನಗದ ಒಂಜಿ ವ್ಲಾಗ್ ಮಲ್ಪೆ ಬೊಕ್ಕ ಇನ್ನ ಪ್ರೈಮರಿ ಫ್ರೆಂಡ್ಸ್ ಒಟ್ಟಿಗೆ ಇತ್ತದ ವ್ಲಾಗ್ ಮಲ್ಪೆ. ಪ್ರೈಮರಿ ಫ್ರೆಂಡ್ಸ್ ಮಾತ ಮದ್ಮೆ ಅದು ಓಲೂರು ಗೊತ್ತುಜಿ ಮಾರೆ. ತುಕ ಆಯ್ನತ್ತು ಟ್ರೈ ಮಲ್ಪೆ ಪ್ರೈಮರಿ ಫ್ರೆಂಡ್ಸ್ ನಕ್ಲಾಟಿಗೆ. ಒಂದು ಕಾಲೇಜಿನ ಫ್ರೆಂಡ್ಸ್ ನಕ್ಲಾಟಿಗೆ ವ್ಲಾಗ್ ಪಾರ್ದೇನು ಆಲ್ರೆಡಿ. ಕೇಬಲ್ ಇಜ್ಜಿ ಅಕ್ಕ ಯೂಟ್ಯೂಬ್ ತೂಪೆ. ಓಕೆ ಯೂಟ್ಯೂಬ್ ತಿಕ್ಕೊಂಡು ಸೊ ಮಿಸ್ ಮಲ್ಪಂದೆ ತೂಲೆ ಮಾತ್ರ ಮಾತೆರ್ಲ. ಸೂಪರ್ ಪ್ರೀತಿ ಕೆ ಹಾಯ್ ಹಲೋ. ಒಣಸಾಂಡೆ ಇರ್ನಾಂಡೆ. ಯಾರಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು. ಮತ್ತೇನು ಅಂತ ಹೇಳಿದ್ರೆ, ನಾಳೆ ತುಳು ಚಾನಲಲ್ಲಿ ಲೈವ್ಗೆ ಬರ್ತಾ ಇದ್ದೇನೆ. ಸೊ ಇಷ್ಟವರೆಗೆ ತುಳು ಚಾನಲಲ್ಲಿ ಲೈವ್ಗೆ ಬಂದಿಲ್ಲ. ಸೊ ನಾಳೆ ಬರುವ ಪ್ಲ್ಯಾನ್ ಇದೆ. ಸೊ ನೋಡುವ. ಓಕೆ ತೂಪೆ. ನೀವು ಮಧುಗೌಡ ಯೂಟ್ಯೂಬ್ ಚಾನಲ್ ನೋಡ್ತೀರಾ? ಒಮ್ಮೊಮ್ಮೆ. ಸೆಲೆಬ್ರೇಟ್ ಕಬಕದಲ್ಲಿಯಾ? ನಾವು ಬರಬೇಕಾ ಅಕ್ಕ? ಕಬಕದಲ್ಲಿ ಅಲ್ಲ, ನಾನು ಇಲ್ಲೇ ಮಾಣಿಯಲ್ಲೇ. ಕಬಕದಲ್ಲಿ ಗೊತ್ತಲ್ಲ ನಿಮಗೆ, ರೋಡ್ ಸರಿ ಇಲ್ಲ ಅಲ್ವಾ ಸ್ವಲ್ಪ. ಸೊ ಬರೋರಿಗೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾವು ಮಾಣಿಯಲ್ಲೇ ಮಾಡ್ತಾ ಇದ್ದೇವೆ. ಅಂದರೆ ಒಂದು 20-25 ಜನರ ಒಳಗೆ, ದೊಡ್ಡ ಫಂಕ್ಷನ್ ಅಲ್ಲ, ಸಣ್ಣ ಮಟ್ಟಿಗೆ ಒಂದು ಮಾಡೋದು ಅಂತಿದ್ದೇವೆ.
ಈರ ಅಡಿಗೆ ಮಲ್ಪ ಎನ್ನ ಅಡಿಗೆ ತೂಂಡ ಉಂಡತೆ ಏರ್ಲೈನ್ ತೂವ ಇರ್ಬೇಕು ಅಡಿಗೆದ ವಿಡಿಯೋ ಪಾಡ್ಂಡ ಯಾನೊಂಚೂರು ಅಡಿಗೆದ ಬಗ್ಗೆ ಚೂರು ಕಲ್ತೊಂದೆ ಪಾಡುವೆ ಅಂದ್ರೆ ಯಾನು ಇತ್ತೆಟ ಪಾಡ್ದಿಜ್ಜಿ ಜಾಸ್ತಿ ಗೊತ್ತುಂಡು ಗೊತ್ತಿಜ್ಜಿನತ್ ಆತ ಶೋಕ್ ಅದು ವೆರೈಟಿ ವೆರೈಟಿ ಮಂತ ಹೆಂಗೆ ಗೊತ್ತಿಜ್ಜಿ ಸೊ ಐಕ್ಕಾದ ಅಡಿಗೆದ ಮಲ್ಪುಜೆ ಈರ ಅಡಿಗೆ ಅಂಚನ ಅಡಿಗೆರು ಮುಡ್ದಾದ ಮಲ್ಪಿನ ಎಂಕಿದ ಆಯ್ತ ಪನ್ನ ಎರ್ತಾ ಇಜ್ಜೀರು ಏನು ಅಡಿಗೆರು ಮತ್ತೊಂದು ಎಂಕ್ಲೆನ ಪಿದೈ ಬಲ್ಲೆ ಅಕ್ಕ ಹಲೋ ಬಾಲೆ ಉಲಾಯ್ ಅಮ್ಮಾಡೊಲ್ಲಲು ಗುಡ್ ಮಾರ್ನಿಂಗ್ ಏಂಚಿನ ಮಾರೆ ಗುಡ್ ಮಾರ್ನಿಂಗ್ಗೆ ಇದು ಕರ್ನಾಟಕ ಅಲ್ಲ ಅನ್ಸುತ್ತೆ ಧನ್ಯವಾದಗಳು ನನಗೇನು ಅರ್ಥ ಆಗ್ತಿಲ್ಲ ಕರ್ನಾಟಕನೇ ಅದರಲ್ಲಿ ತುಳುನಾಡು ಸೌಮ್ಯ ಕೇಶವ ಓ ಚಿಕ್ಕಮ್ಮ ಹಲೋ ಅಕ್ಕ ನಮಸ್ಕಾರ ದಿನೇಶ್ ಹಲೋ ಮ್ಯಾರೇಜ್ ಆಯಿತು ಅಲ್ಲ ಮಧುಗೌಡಗೆ ಹೌದೌದು ಲೈವ್ ಮಲ್ಪ್ಲೆ ಸೆಲೆಬ್ರೇಟೆಡ್ ಓಕೆ ಅಕ್ಕ ಲೈವ್ ಕಷ್ಟ ಆಗ್ಬೋದು ಲೈವ್ ಅಲ್ಲ ನಾನು ರೆಕಾರ್ಡ್ ಮಾಡ್ತೇನೆ ಅಷ್ಟೇ ಲೈವ್ ಕಷ್ಟ ಆಗ್ತದೆ ಮ್ಯಾನೇಜ್ ಮಾಡಬೇಕಲ್ಲೆಲ್ಲ ಸೊ ಹಾಗಾಗಿ ಕೆಲವರು ಬರ್ತಾರೆ ಕಮೆಂಟ್ ಮಾಡಲಿಕ್ಕೆ ಅಂತಲೇ ಬರ್ತಾರೆ ಸೊ ಅಂಥವರೆಲ್ಲ ನಾನು ಎಂತ ಮಾಡೋದು ಓಕೆ ಮತ್ತೆ ಏನಾದರೂ ಹೇಳಿಕ್ಕಿದ್ರೆ ಹೇಳಿ ಮತ್ತು ಲೈವಿಗೆ ನಾಳೆ ಬರೋದು ಮಾತ್ರ ತುಳು ಚಾನಲಲ್ಲಿ ನಾಳೆ ಬಂದರೂ ಸಹ ತುಳು ಚಾನಲಲ್ಲಿ ಮಾತ್ರ ಲೈವಿಗೆ ಬರೋದು ಅಮ್ಮ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಮತ್ತು ಕೆಲವೊಂದು ಮದ್ದಿನ ಬಗ್ಗೆ ಎಲ್ಲ ಅಮ್ಮನ ಹತ್ರ ಕೇಳಿ ಅಂತ ಹೇಳಿದ್ದೀರಾ ಸೊ ಆದಷ್ಟು ಬೇಗ ಅಮ್ಮನ ಹತ್ರ ಕೇಳಿ ಹೇಳ್ತೇನೆ ಮತ್ತು ಕೆಲವು ಮದ್ದಿನ ಬಗ್ಗೆ ನನ್ನ ದೊಡ್ಡನ ಅಮ್ಮ ಅಂದರೆ ಪಿಜ್ಜಿ ಆಗ್ತಾರೆ ನನಗೆ ಸೊ ಅವರು ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಅದು ತುಳು ಚಾನಲಲ್ಲೇ ಬರ್ತದೆ ಯಾಕಂತ ಹೇಳಿದರೆ ಅದು ತುಳುವಲ್ಲಿ ಮಾತಾಡಿರೋದು ಅವರು ಹಾಗಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅಕ್ಕ ನಾನು ಬಿಗ್ ಬಾಸ್ ನೋಡೋದು ಯಾವಾಗ ಗೊತ್ತುಂಟ ಒಂದು 10 ಗಂಟೆ ನಂತರ ಈಗೆಲ್ಲ ಅದೇ ಅಲ್ಲ ಡ್ಯಾನ್ಸ್ ಎಲ್ಲ ಇರ್ತದೆ ಜಗಳೆಲ್ಲ ಇರ್ತದೆ ಮತ್ತೆ ನೋಡೋದು ಇಲ್ಲದಿದ್ದರೆ ನಾಳೆ ಬೆಳಿಗ್ಗೆ ಬರ್ತದಲ್ಲ ವಾಪಸ್ ರಿಪೀಟ್ ಟೆಲಿಕಾಸ್ಟ್ ಅಕ್ಕ ಅಣ್ಣೆ ಒಲ್ಪೊಲ್ಲೇರು ಆರು ಇಲ್ಲಲ್ಲ ಉಲ್ಲೇರು ಕಬಕ್ಕಡುಲ್ಲೇರು ಯಾನ್ ಮಾಣಿಗೆ ಬಾಯಿದೆ ಮಾಣಿಗೆ ಮೋಹಿನಿಯಸ್ ಹಲೋ ಹನ್ಸಿಕಾ ಹಲೋ ಮೊಬೈಲ್ ಲೈವ್ ದಿಲೆ ಮೊಬೈಲ್ ಲೈವ್ ದಿಂಡ ಇಂಕ್ಲೆಗ್ ಉಲಾಯ್ ನೆಟ್ವರ್ಕ್ ಉಪ್ಪುಜಿಂದೆ ಮುಲ್ಪ ಪಿದಾಯಣ್ಣ ಮುಲ್ಪ ನೆಟ್ವರ್ಕ್ ಉಂಡು ಮುಲ್ಪ ಒಂಜಿ ಸೈಡ್ ದಿಂಡ ಬರದ ಇಕ್ ಎಲ್ಲಂಜಿ ಅನ್ ರೆಕಾರ್ಡ್ ಮಂತದ ಇನ್ನು ಮಾತ ಪ್ರತಿಯೊಂಜಿಲ ಮಿಸ್ ಮಲ್ಪಂದೆ ಪಾಡುವೆ ದಾದಪುರ ಎಂಕಲ್ ಜಾಲಿ ಮಂತ ಪೂರ ಮಿಸ್ ಮಲ್ಪಂದೆ ಒಂಜಿ ಐನಾಜಿ ವ್ಲಾಗ್ ಅಂಡಲ ಮಲ್ಲೆಜ್ಜಿ ಮಿಸ್ ಮಲ್ಪಂದೆ ಪ್ರತಿಯೊಂಜಿ ವಿಷಯ ಎಲ್ಲ ಪಾಡುವೆ ಚಾನಲ್ ಪುದರ್ ವಿಜೆ ಕವಿತಾಸ್ ತುಳು ಪಾತೆರ ಕತೆ ಎಂದು ಸಬ್ಸ್ಕ್ರೈಬ್ ಮಂತೊಲ್ನೆ ಹಲೋ ಚಶ್ಮಿತಾ ಕ್ರಿಯೇಟಿವ್ ತುಳುವಾಸ್ ಮಾಣಿದ್ದಾರೆ ಅಂದಂದು ಮಾಣಿ ಹಾಯ್ ಸಿಸ್ ಎಂಚೊಲ್ಲರ್ ಯಶ್ವಂತ್ ಆಮ್ ಸೂಪರ್ ಎಂಚೊಲ್ಲರ್ ರಾಜೇಶ್ ಕಾಣಿಗ ನಮಸ್ಕಾರ ಎಂಚೊಲ್ಲರ್ ಇದು ರಾಜೇಶ್ ಕಾಣಿಗ ಉಬಾದಾರ ಅಂಜಿ ಬಾಬು SML ಹಲೋ ದಾದ ಸ್ಪೆಷಲ್ ಎಂದ ಇಂಥ ವ್ಲಾಗ್ಡ್ ಪಾರ್ದತೆ ಸೊ ಆ ಇಂಟರ್ವ್ಯೂ ಎಂದುವೆ ಬರ್ಪಿನ ಶನಿವಾರ ಬಯ್ಯಾಗ 7 ಗಂಟೆಗೆ ಯೂಟ್ಯೂಬ್ ಚಾನಲ್ ಪ್ಲಸ್ TV ಬರೋದೊಂದು ಸೊ ಒಂದು ವಿಶೇಷ ದೀಪಾವಳಿ ವಿಶೇಷ ಬೊಕ್ಕೊಂದಾದ ಪಂಡ 15K ಪ್ಲಸ್ ಸಬ್ಸ್ಕ್ರೈಬರ್ಸ್ ಅಂಡತ್ತೆ ಅವತ್ತ ಸೆಲೆಬ್ರೇಷನ್ನ ಆನಿ ಶನಿವಾರದ ಆನಿ ಹಲೋ ಜಗದೀಶ್ ಅವರೇ ಮೋಹಿನಿಯಸ್ ಹಲೋ ಲತಾನ್ ಅಂತ ಲೇಖನ KS ಊಟ ಆಯಿತು ನಿಮ್ದು ಆಯಿತಾ ಮೇಡಮ್ ಕನ್ನಡ ಓಕೆ ಕನ್ನಡ ಮಾತಾಡುವ ರಾಜೇಶ್ ಕಾಣಿಗ ಹಾಯ್ ಎಂಚೊಲ್ಲರ್ ಸೂಪರ್ ಎಂಚೊಲ್ಲರ್ ಎಲ್ಲಿದ್ದಿ ಮಾರೆ ಸಂಜು ಜಾಲಿ ಪೂರ ಜಾಲಿ ಅನ್ಸಿಕ ಹಸ್ಬೆಂಡ್ನ ಇಲ್ಲಾಗ ಏಪ ಹಸ್ಬೆಂಡ್ನ ಇಲ್ಲಾಗ ಶುಕ್ರವಾರ ಮಗಳಿಗೆ ದೀಪಾವಳಿ ಫಸ್ಟ್ ಅಲ್ವಾ ಸೊ ಹಾಗಾಗಿ ಶುಕ್ರವಾರ ಅಲ್ಲಿ ದೀಪಾವಳಿ ಮತ್ತು ನಾಳೆ ಚಿಕ್ಕಮ್ಮನ ಮನೆಗೆ ಹೋಗೋದು ನಾಡಿದ್ದು ದೊಡ್ಡ ತೀರಿ ಹೋಗಿದ್ದಾರಲ್ಲ ಸೊ ಅವರಿಗೆ ಬಡಿಸ್ಲಿಕ್ಕೆಲ್ಲ ಉಂಟು ಬೆಳಿಗ್ಗೆ ಬೇಗ ಸೊ ಹಾಗಾಗಿ ನಾಳೆ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ ಸ್ವಾತಿ ಕೋಟ್ಯನ್ ಹಾಯ್ ಎಂಚೊಲ್ಲರ್ ಯಾನ್ ಸೂಪರ್ ಎಂಚೊಲ್ಲರ್ ಎಲ್ಲೆ ಲೈವ್ ಬನ್ನಾಗ ಅಣ್ಣೆ ಬರೋಡು ಆರಿಪ್ಪುಜೇರು ಯಾನೆಲ್ಲ ಚಿಕ್ಕಮ್ಮನೆಲ್ಲ ಅಡ್ಕೋಪುನ ಅಲ್ಪರ್ದು ಲೈವ್ ಬರ್ಪುನು ಅಲ್ಪ ಫುಲ್ ನೆಟ್ವರ್ಕ್ ಉಂಡು ಮೇಗ್ದಿನ ವೈಫೈ ಉಂಡು ಅಂಚ ಪಟಾಕಿ ಪುಡಪಲ್ಲಿ ಎಲ್ಲೆ ನಿಮಗೆ ವಿಷಯ ಗೊತ್ತುಂಟಾ ಪಟಾಕಿ ಬಿಟ್ಟಿದ್ರೆ ನನ್ನ ಗಂಡ ಎಕ್ಸ್ಪರ್ಟ್ ಅದು ಹೇಗೆ ಗೊತ್ತುಂಟಾ
ಕಾಲಿನಡಿಗೆಲ್ಲ ಪಟಾಕಿ ಬಿಡ್ತಾರೆ. ಯಾರಿಗೆ ಎಂತ ಆಗ್ತದೆ ನೋಡುದಿಲ್ಲ, ಕಾಲಿನಡಿಗೆ ನಮ್ಮ ಮನೆಯ ಸೋಫಾ ಉಂಟಲ್ಲ ಅದರಲ್ಲಿ ಒಂದು ಪಟಾಕಿ ಎಲ್ಲ ಬಿಟ್ಟುಂಟಲ್ಲ, ಫುಲ್ಲು ಹಾಳಾಗಿ ಹೋಗಿದೆ. ಫುಲ್ ಪಟಾಕಿ ಬಿಸಾಡುದಂತೆ. ನಾವು ಬಾಗಿಲಾಕಿ ಕೂತ್ಕೊಳ್ಳೋದು, ಬಾಗಿಲಾಕಿ ಕೂತ್ಕೊಂಡ್ರೆ ಅಲ್ಲಿಗೆ ಸಹ ಪಟಾಕಿ ಬಿಸಾಡ್ತಾರೆ. ಫುಲ್ ಎಲ್ಲರೂ ಕೂಡ ಭಯ ಬರ್ತಾರೆ ಇಲ್ಲಿ ಬರಲಿಕ್ಕೆ ಪಟಾಕಿ ಇದ್ರೆ. ನನ್ನ ಗಂಡ ಫುಲ್ ಎಲ್ರಿಗೂ ಕೂಡ ಪಟಾಕಿ ಬಿಸಾಡೋದು. ಅಮ್ಮನಲ್ಪ ಇತ್ತಂಡೆ ಎಡ್ಡೆ ಕಂಟೆಂಟ್ ತಿಕ್ಕೊಂಡತೆ. ಹಾ ತಿಕ್ಕುನು ದಯ ಪಂಡ ಮುಲ್ಪ ಅಮ್ಮ ಒಂಚೂರು ಜಾಸ್ತಿ ಇನ್ ಮಲ್ಪೇರು ಪಂಡ ವ್ಲಾಗ್ ಮಂತಿಜಿನ ಇನಿ ಮನ್ಪು ಜನ ಅಂಚಪುರ ಕೇಂದು ಪುರ ಮಲ್ಪೇರು ಪಾಪ ಅಂಚಾದು. ಅಲ್ಪ ಇತ್ತು ನೆಂಕ್ ಜಾಸ್ತಿ ಬೇಲೆನೆ ಹಾಪುಂಡು ಪಂಡ ಇಲ್ಲದ ಬೇಲೆ ಮಾತ್ರ ಅಂಡ ಬಾಲೆದ ಬೇಲೆಲ್ಲ ಜಾಸ್ತಿ ಹಾಪುನತ ಮುಲ್ಪ ಬಾಲೆದ ಪುರ ಅಮ್ಮನೆ ಮಲ್ಪೇರು ಅಂಚಾದ ಇಂಕೊಂಚೂರು ಫ್ರೀ ತಿಕ್ಕೊಂಡು ಅಂಚ ವ್ಲಾಗ್ ಜಾಸ್ತಿ ಹಾಪುಂಡ ಆತೆ. ಗರ್ನಲ್ ದಕ್ಲೆ ಎಲ್ಲೆ ರೆಗ್ ಗರ್ನಲೆ ದಕ್ಕೊಡತ್ತಿ ಸ್ವಾತಿ ಕೋಟಿ ಅನ್ ಸೌಖ್ಯ ಲಚ್ಚು ಉಲಾಯ್ ಅಲಗಿನಿ ಗಟ್ಟಿ ಚೇಚ ಆತನು ಮಧ್ಯಾಹ್ನದ್ದು ಬಯ್ಯ ಮುಟ್ಟ ಜೆತ್ತನಾಲು ಅಂಚ ಇದ್ದೆಲ್ಲ ಜೆತ್ತಿ ಜಲ್ ಪಟಾಕಿ ಗಣೇಶ್ ಜಾಗ್ರತೆ ಸಂಜು ನಿನ್ನ ಮೇಲೆಗಳ ದಕ್ಕುವೇರು ಪಟಾಕಿ. ಅಣ್ಣ ಹಾಯ್ ಅಕ್ಕ ಹಲೋ ಗೀತಾ ಕಲ್ಲಡ್ಕ ಅಮ್ಮನೊಟ್ಟಿಗೂ ರೀಲ್ಸ್ ಮಲ್ಪಲೆ ರೀಲ್ಸ್ ಬಾರಿ ಕಮ್ಮಿ ಆತಂಡು ಅಂದಿ ರೀಲ್ಸ್ ಕಮ್ಮಿ ಆತಂಡು ಆರು ಬೇಲೆಗ್ಲ ಪೋಪೇರ ಅಮ್ಮ ಇನ್ನಿಲ ಎಜ್ಜಾಂಡು ಅಂಚಾದು ರೀಲ್ಸ್ ಮನ್ಪರ ಆಯ್ಜಿ ತೂಕ ಮಲ್ಪೆ ಯಾನು ಮುಲ್ಪ ಇತ್ತನಾಗ ಮನ್ಪೆ ಆಯ್ನಾತ ರೀಲ್ಸ್ ಮಂತದು ಕೈಟ್ ಮನ್ಪಾಡ್ವೆ. ಅಣ್ಣೆ ಪಾತೆರೋಡು ಖುಷಿ ಆಪುಂಡು ಯಾನ್ ಪಾತೆನ ಖುಷಿ ಆಪುಜಿ ನನ್ಪುಣತೀರಿ ಇಂಡೈರೆಕ್ಟ್ ಅದು ಆರು ಬರ್ಪುಜೇರಿ ಆರೈತೆ ಗುಡಿ ಪಾರ್ದು ಜೆತ್ತು ದಿಪ್ಪೇರಿ 1 ಗಂಟೆ ಆಯ್ತು 6 ಗಂಟೆಗೆ ಜೆಪ್ಪೇರು ಅವರು 1 ಗಂಟೆ ಅನಾಗ ನಿದ್ರೆ ಬತ್ತ ಆಪುನರಿ ಆ ವಂಚನೆ ಅಕ್ಕ ಅಮ್ಮನ ಇಲ್ಲಡು ಜಾಲಿ ಅಮ್ಮನ ತೂಪೇರು ಇಜ್ಜಿ ಹೆಂಗೆ ಕಲ್ಪಲ ಜಾಲಿಯೇ ಆಂಡ ಎಂಚಿನ ಗೊತ್ತುಂಡೆ ಮಾಮಿಗೆ ಕಿದ್ದೆತ ಬೇಲೆ ಇಪ್ಪುಂಡು ಬೊಕ್ಕ ತೋಟದ ಬೇಲೆ ಪೂರ ಒಪ್ಪುಂಡು ಅಂಚಾದ ಆರು ಬಿಸಿ ಇಪ್ಪೇರು ಅಂಚಾದ ಇಂಚಿ ಬಾಲೆಲ್ನ ತೋನುಡು ಬೊಕ್ಕ ಇಲ್ಲೆಲ್ಲ ಬೇಲೆ ಇಪ್ಪುಣತೆ ಇಲ್ಲದಲ್ಲ ಅಂಚಾದ ಬಿಸಿ ಆಪುನೆ ಆತೆ ಅಲ್ಲಿ ಜೆಪ್ಪುನಾಗ ಮಲ್ಪುವ ಪಂಡ ಅಲ್ಲಿ ರಪ್ಪಲ ಅಕ್ವಲ್ ಕೋರಿನಿದ್ರೆ ಅಲ್ಲ ಮುಲ್ಪ ಅಮ್ಮ ಗಟ್ಟಿ ಇಂದು ಬೆಚ್ಚ ನೀರು ಮೀಪಾದ ಜೆಪ್ಪಾದ ಪೋಪೇರತ್ತ ಅಂಚಾದೊಂಚೂರು ಫ್ರೀ ತಿಕ್ಕೊಂಡು ಪಟಾಕಿ ಇತ್ತಂಡ ಕಡಪ್ಪಲೆ ಎಂಕ್ಲೆ ಕಡಪ್ಪಲೆ ಪಟಾಕಿಯಾ ಮುಲ್ಪ ಪಂತೇರು ಮಾರೆ ಪಟಾಕಿಗೆ ಒಂದು ಪಟಾಕಿದ ಅಂಗಡಿಗೆ ಬರಿಯರ ಬಂತೇರೆ ಪೋಡು ಪಟಾಕಿದ ಅಂಗಡಿಗೆ ಬಲೆ ಬಂತೇರು ಮಾಣಿದ. ಊಟಕ್ಕೆ ಎಂತ ಸ್ಪೆಷಲ್? ಊಟಕ್ಕೆ ಎಂತ ಎಗ್ ಸ್ಪೆಷಲ್, ಮೊಟ್ಟೆ. ನಿಮಗೆ ಎಂತ? ಪ್ರದೀಪ ಹಲೋ, ಹೇಗಿದ್ದೀರಿ? ನಮ್ಮ ಕಾಲಲ್ಲಿ ಮಾತಾಡ್ತಿದ್ದಾರೆ, ಇಲ್ಲಿ ಕೇಳ್ತುಂಟು. ಸ್ವಲ್ಪ ಸಮ ಆಗಿರ್ಬೋದು ಈಗ ಅವರು. ಪ್ರಶಾಂತ್ ಗೌಡ ಹ್ಯಾಪಿ ದೀಪಾವಳಿ. ನಿಮಗೂ ಕೂಡ ಹ್ಯಾಪಿ ದೀಪಾವಳಿ. ಮತ್ತು ಮಿಸ್ ಮಾಡಿದೆ, ಪ್ರತಿದಿನ ನೋಡಿ ಆಯಿತಾ ವ್ಲಾಗ್. ಒಂದು ವೇಳೆ ಇಷ್ಟ ಆಗಲಿದ್ರೆ ಕಮೆಂಟ್ ಮಾಡಿ, ಇಂಥ ಕಂಟೆಂಟ್ ಹಾಕಿ ಇವತ್ತು ಬೋರ್ ಆಯಿತು ಅಂತ ಹೇಳಿ. ನನಗೆ ಗೊತ್ತಾಗೋದಿಲ್ಲ, ನೀವು ಹೇಳಿದರೆ ಗೊತ್ತಾಗ್ತದೆ. ನೀವು ಎಂತ ಹೇಳೋದು ನನಗೆ ಬೇಜಾರಿಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಮತ್ತು ಇಂಥದ್ದೇ ಕಂಟೆಂಟ್ ಮಾಡಿ ಅಂತೆಲ್ಲ ಏನಾದರೂ ಇದ್ದರೆ ಹೇಳಿ. ಮತ್ತು ಮೊನ್ನೆ ನನಗೆ ರಿಕ್ವೆಸ್ಟ್ ಮಾಡಿದ್ದೀರ ತುಂಬ ಜನ, ಪ್ರ್ಯಾಂಕ್ ಇದು ಮಾಡಿ ಅಂತ. ಸೊ ಫಸ್ಟಿಗೆ ನನಗೆ ಪರಿಚಯದವರನ್ನೇ ಪ್ರ್ಯಾಂಕ್ ಮಾಡುವಂತಿದ್ದೇನೆ. ಮತ್ತೆ ಅದು ಓಕೆ ಅಂತ ಆದರೆ, ಸೊ ನೀವು ಯಾರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳ್ತೀರಾ, ಸೊ ಅವರನ್ನೇ ಪ್ರ್ಯಾಂಕ್ ಮಾಡ್ತೇನೆ. ಬೇರೆ ನಂಬರಿಂದ ಕಾಲ್ ಮಾಡಿ ಎಲ್ಲ ನೋಡುವ, ಟ್ರೈ ಮಾಡ್ತೇನೆ. ಸೊ ಮೂರು ಜನ ಹೇಳಿದರು ನನಗೆ ಪ್ರ್ಯಾಂಕ್ ಮಾಡಿ ಯಾರನ್ನಾದರೂ ಅಂತ. ನೋಡುವ. ಚಂದ್ರಹಾಸ್, ನಿಮ್ಮ ಊರು ಎಲ್ಲಿ ಮೇಡಮ್? ನಮ್ಮ ಊರು ಪುತ್ತೂರು. ನಿಮ್ಮ ಊರು ಎಲ್ಲಿ? ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಕ್ಕ ಅಣ್ಣೆಲ್ಲ ಒಟ್ಟಿಗೆ ಉಪ್ಪಲೆ ಮಸ್ತ್ ಎಂಜಾಯ್. ಆ್ಯಂಡ್ ಎಲ್ಲಂಜಿ ಸಂಡೇ ಸಾರಿ ಫ್ರೈಡೇ ಇಲ್ಲಕ್ಕೆ ಪೋಪೆ ಅಪ್ಪಗ ಲೈವ್ಗೆ ಬರ್ಪೆ, ಅರ್ನೊಟ್ಟಿಗೆ ಲೈವ್ಗೆ ಬರ್ಪೆ. ಬೊಕ್ಕ ಒಂಜಿ ಸಂಡೇ ಒಂಜಿ ಹೋಸ್ಟ್ ಉಂಟು ಬರ್ತ್ಡೇದ. ಎಂತ ಗೊತ್ತುಂಟಾ, ಇದೊಂದು ಹೇಳ್ತೇನೆ. ಸೊ ಬರ್ತ್ಡೇ ಹೋಸ್ಟ್ ಆಗಿರ್ಬೋದು, ಮೆಹೆಂದಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಇರ್ತದಲ್ವ, ಮೆಹೆಂದಿ ಹೋಸ್ಟ್ ಆಗಿರ್ಬೋದು, ಮತ್ತು ಬರ್ತ್ಡೇ, ರಿಸೆಪ್ಷನ್, ಎನಿ ಹೋಸ್ಟ್ ಇವೆಂಟ್ ಏನೇ ಇದ್ದರೂ ಹೋಸ್ಟ್ ಇದ್ದರೂ ಹೇಳಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರತಿ ಸಲ ನಂದು ನಂಬರ್ ಇರ್ತದೆ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದು ನಂಬರ್ ಉಂಟಲ್ವ, ಸೊ ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಬರ್ಡೇ ಹೋಸ್ಟ್, ರಿಸೆಪ್ಷನ್, ಏನೇ ಪ್ರೋಗ್ರಾಮಿನ ಆ್ಯಂಕರಿಂಗ್ ಏನಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ?
ಸೊ ಒಂದು ವೇಳೆ ಆ್ಯಂಕರಿಂಗ್ ಹೇಗಿರ್ಬೋದು ಹಾಗೇನಾದರೂ ಡೌಟ್ ಇದ್ದರೆ ನಾನು ಯೂಟ್ಯೂಬಲ್ಲಿ ಸಾಧಾರಣ ವೀಡಿಯೋ ಹಾಕಿದ್ದೇನೆ, ಆ್ಯಂಕರಿಂಗ್ ಮಾಡೋದೇ ವೀಡಿಯೋ ಹಾಕಿದ್ದೇನೆ. ಹೋಸ್ಟ್ ಹೇಗೆ ಮಾಡೋದು ಮತ್ತು ಪ್ಲ್ಯಾನಿಂಗ್ಸ್ ಎಲ್ಲವನ್ನು ಹೇಳಿದ್ದೇನೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿತಿನ್ ಕುಮಾರ್ ಅಂತಲೇ ಸ್ವಲ್ಪ ಓಕೆ ಓಕೆ ಅಕ್ಕ, ಫುಲ್ ಬ್ಯುಸಿ ಇತ್ತೆ ಅಂಚೆ ಸುಮಾರು ದಿನ ಆಂಡದು ಒಂದೇ ಯುವರ್ ಜೂನಿಯರ್ ಸಿ ಪ್ರಶಾಂತ್ ಗೌಡ. ಓಕೆ, ಹಸ್ಬೆಂಡ್ ದಾದ ಕೊರಿಯರ್ ದೀಪಾವಳಿ ಗಿಫ್ಟ್ ತಿಕ್ಕೊಡದ ಹೆಂಗಾಯ್ತ ನೆನಪೇ ಇಜ್ಜಿತ್ತೆ ನೋಡು. ದೀಪಾವಳಿ ಗಿಫ್ಟ್ ಈ ಸಲ ಇಪ್ಪಂದು ಬಾಲೆದ ಬರ್ಡೇ ಉಂಡತೆ ಅಂಚಾಲು ಫುಲ್ ಸೇವಿಂಗ್ಸ್. ಏನು ಕಾಸರಗೋಡು ಗೊತ್ತಾಂಡೆ ಅಂದೆ. ಓಕೆ ಓಕೆ, ನಿತಿನ್ ಕುಮಾರ್ ಐತಡ್ಕ ಹಲೋ ಮನಸಾಂಡ ದಾದ ಕಚ್ಪು ಎಗ್ ದಾದ ಕೆಲಸ ಮಲ್ಪುನು ಇರು ಮೇಡಮ್. ಯಾನಿತ್ತ ಸದ್ಯಗೂ ಯೂಟ್ಯೂಬ್ ಬೊಕ್ಕ ಪಾರ್ಟ್ ಟೈಮ್ ಆ್ಯಂಕರ್ ಬಾಲೆ ಉಲಾಯ್ ಉಳ್ಳಾಲು ಶಾಂತಕುಮಾರ್. ಓಕೆ ಅಕ್ಕ, ಪನ್ಪೆ ಊರುಡಿ ಇತ್ತನ ಪನ್ಪೆ. ಓಕೆ, ಯಾ ಬಾಂಬೆ ಡುಪ್ಪುನು ಫಂಕ್ಷನ್ ಇತ್ತನ ಪನ್ಪೆ ಹೋಸ್ಟಿಂಗ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಇಂಚಿ ಇತ್ತಂಡ ಎಂಡ ಪಲ್ಲೆ ಒಂಜಿ ವೇಳೆ ಕುಡ್ಲ ಅಂಚಿ ಬೊರ ಇತ್ತಂಡ ಇಂಚಿ ನಮ್ಮ ಕುತ್ತಾರು ಆ ಸೈಡ್ ಬೊರ ಇತ್ತನ ಜೀವಿತಾಗ ಪಲ್ಲೆ, ಜೀವಿತ ಬಿರ್ವಾಸ್ತುಡು ಟಾಕ್ಸ್ ಐಟ್ಲ ಡಿಸ್ಕ್ರಿಪ್ಷನ್ ನಂಬರ್ ಉಂಡು. ಪ್ರ್ಯಾಂಕ್ ಮಲ್ಪುನ ಎಡ್ಡೆನೆ ಜಾಗ್ರತೆ ಅಕ್ಕ. ಪಂಡ ಸೀರಿಯಸ್ ಆದ ದೆತೋನಾಕ್ಲೇನು ಪ್ರ್ಯಾಂಕ್ ಮಲ್ಪುಜಿ, ಹೆಲ್ದಿ ಪ್ರ್ಯಾಂಕ್ ಪಂಡ ಕೆಲವು ಪುರ ಈ ಬೊಚ್ಚಂದ ನೆಟ್ಟದು ಮನ್ಪೇರು ಪ್ರ್ಯಾಂಕ್ ಅಂಚತ್ತು ಹೆಲ್ದಿ ಪ್ರ್ಯಾಂಕ್. ಒಂತೆ ಮಂಗೆ ಅನ್ಪುಲ ಕಾತೆ ಬೊಕ್ಕ ಊರು ಬರ್ಸ ಉಂಡು ಒಂತೆ. ಹಲೋ ಅಕ್ಕ, ಎಂಚೊಲ್ಲರು ವಸಂತಾಚಾರ್ಯ ಏನು ಸೂಪರ್ ಇರು ಎಂಚೊಲ್ಲರು ಬಾಲ್ಯ ಮಾತಿರ್ಗ ದೀಪಾವಳಿಗೆ ಶುಭಾಶಯ. ಥ್ಯಾಂಕ್ ಯು. ಓಕೆ ಅಕ್ಕ, ಇಂಕಲು ಊರು ಮುಡಿಪು ಅಂಚೆ ಸೈಡ್. ಓಕೆ ಓಕೆ. ದೀಪ್ತಿ, ನಿನ್ನ ಮೇಲೆ ನನಗೆ ಸಿಟ್ಟುಂಟು, ಮಾತಾಡಬೇಡ ನೀನು. ದೀಪ್ತಿ ಚಂದ್ರಹಾಸ್ ಸೌಖ್ಯನ ಮೇಡಮ್. ಯಾನ್ ಸೌಖ್ಯ ಇರೆಂಚೊಲ್ಲರು. ವಸಂತ ಸೂಪರ್ ಅಕ್ಕ. ಮತ್ತೆಂತ ಅದೇ ಯಾರಾದ್ರೂ ಈಗ ಹೊಸೊಬ್ರು ಯಾರಾದರೂ ಬಂದಿದ್ರೆ ಅದೇ ವಿಷಯ ಹೇಳಿಕ್ಕಿತ್ತು. ಏನಂತ ಹೇಳಿದರೆ, ಅಭಿಮತ ಟಿ ವಿಯಲ್ಲಿ ಶನಿವಾರ ಸಂಜೆ 7 ಗಂಟೆಗೆ ನಂದು ಇಂಟರ್ವ್ಯೂ ಬರ್ತಾ ಉಂಟು. ಫಸ್ಟ್ ಟೈಮ್ ನನ್ನನ್ನು ಬೇರೆಯವರು ಇಂಟರ್ವ್ಯೂ ಮಾಡಿರೋದು ಅಭಿಮತ ಚಾನಲಲ್ಲಿ. ಒಂದು ವೇಳೆ ನಿಮಗೆ ಅದು ಚಾನಲ್ ಸಿಗೋದಿಲ್ಲ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ ಕೂಡ ಉಂಟು. ಸೊ ಯೂಟ್ಯೂಬಲ್ಲಿ ಕೂಡ 7 ಗಂಟೆಗೆ ಲೈವ್ ಇದೆ. ಸೊ ಮಿಸ್ ಮಾಡದೆ ನೋಡಿ ಆಯಿತಾ. ಅಣ್ಣನ ಲೆಪ್ಪಲೆ ಲೈವ್ಗೆ ರಿಜ್ಜೇರು ಇನೈ ವಿನ್ಯಾಸ್ಗೆ ಹಲೋ. ಯಾನ್ ದಾದ ಮಲ್ತಿ ನಿಕ್ಕ ಬೊಕ್ಕ ಕಾಲ್ ಮಲ್ಪೆ ದಾದ ಮಂತೆ ಪನ್ಪೆ ನಿಕ್ಕುಂಟು. ಯಾನು ಸೌಖ್ಯ ಇಲ್ಲ ಮೇಡಮ್. ಏನು ಸೌಖ್ಯನ ಇಲ್ಲ ಮೇಡಮ್. ಓಕೆ, ಮಳೆ ಉಂಟಾ? ಮಳೆ ಇಲ್ಲ, ಈಗಿಲ್ಲ. ಆಗ ಸ್ವಲ್ಪ ಮೋಡ ಇತ್ತು, ಹೀಗೆಲ್ಲ. ಅಕ್ಕ ಪ್ರ್ಯಾಂಕ್ ಏಪರ್ದು ಮಲ್ಪರು ಎನ್ನ ಫ್ರೆಂಡ್ ಆರ್ಮಿಟು ಉಳ್ಳಾಲು ಅಲೆಗೊಂಜಿ ಪ್ರ್ಯಾಂಕ್ ಮಲ್ಪೋಡು ಪ್ಲೀಸ್. ಏಪಲ ಟೆನ್ಷನ್ ಉಪ್ಪಲು ಸೊ ಮೈಂಡ್ ಫ್ರೆಶ್ ಆವಡು ಪುತ್ತೂರ್ದಾಲೆ ಅಂದ. ಓಕೆ ಯಾನ್ ಫಸ್ಟ್ಗೆ ಇಂಕ್ ಗುರ್ತದಕ್ಲೇನು ಪ್ರ್ಯಾಂಕ್ ಮಲ್ತೊನ್ಬೆ ಎಂಚಾಪುನು ತೂಲೆ 5 ಬೊಕ್ಕ ನಿಕಲು ನಂಬರ್ ಕೊರ್ಲೆ ಯಾನ್ ಬೊಕ್ಕ ಮಲ್ಪೆ ಮಂಚ. ಬಾಲೆನ್ ಕೇಂಡೆ ಪಲ್ನೆ ಲಚ್ಚು ಬಾಲೆನ್ ಕೇಂಡೆರು. ಪಚ್ಚು ಮಳೆ ಉಂಟಾ? ಅದೇ ಮಳೆ ಮೋಡ ಇತ್ತು, ಮಳೆ ಇಲ್ಲ. ಸೌಮ್ಯ ಲೈಕ್ ಹಲೋ. ಪ್ರಮೀಳ ಬಂಗೇರ ಕೇಂಡೆ ಪಲ್ಲೆ ಅಣ್ಣನ ಬೊಕ್ಕ ಬಾಲೆನ್ನು ಶೋರ್ ಪನ್ಪೆ. ಪ್ರಶಾಂತ್ ಗೌಡ ಓಕೆ. ಗೀತಾ ಕಲ್ಲಡ್ಕ ಹಾಯ್. ಇರ್ನ ಅಮ್ಮ ಮುರನಿ ಕೇಟಿ ಮಲ್ತೆರತೆ ಹೊರ ವೀಡಿಯೋ ಮಲ್ಪಲೆ ಕೇಟಿ ಮಲ್ಪುನ ಅಂದತೆ ಒಂಜಿ ಕಂಟೆಂಟ್ ಆಪುನು. ಶೋರ್ ಪನ್ಪೆ ಅಮ್ಮಡ ಏನು ಬರೆದಿಯೋ ನೋಡಿತೆ. ನಾನು ಲೈವ್ಗೆ ಬಂದಾಗ ಒಂಜಿ ಬುಕ್ ಪಾತೊನ್ಬೆ ಹೆಚ್ಚಿನ ಪೂರ ಕಂಟೆಂಟ್ ಪನ್ಪ ಪೂರ ಬರೆದಿಯೋನ್ಬೆ ಕೇಟಿ ಮಲ್ಪುನ ಪನ್ಪೆ. ಅವು ಈಸಿ ಉಂಡು ದಾದ ತೊಂದರೆ ಇಜ್ಜಿ ಇತ್ತೆ ಪಂಡ ಕಂಟೆಂಟ್ ಪೊಪ್ಪುಜ. ಯಾನ್ ಅಮ್ಮಡ ಮಲ್ಪವೆ ಕೇಟಿ. ವಾಚಿಂಗ್ ಫ್ರಮ್ ದುಬೈ, ಹೌ ಆರ್ ಯು? ಸೂಪರ್, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾಯಿರಿ. ಬೆದ್ರಗೆ ಪವರ್ ಬೆದ್ರಗ್ ಅವತ್ತ ಮೂಡುಬಿದ್ರೆ ಆಯ್ತಾ. ಮೂಡುಬಿದ್ರೆಗೂ ಇಜ್ಜಿ ಬಾರಿಯರಾಗಿಜ್ಜಿ ಸದ್ಯಗಿಜ್ಜಿ. ಐ ಆಮ್ ಫ್ರಮ್ ಕಲ್ಲಡ್ಕ. ಓಕೆ ಕಲ್ಲಡ್ಕ ನಮ್ಮ ಮಾಣಿ ಅಕ್ಕ ಬಾಲೆದ ಪುದರ್. ರಿಯಾನ್ಶಿ ಪುದರ್. ಪವನಾಚಾರ್ಯ ಪರ್ಬಜೋರ ಅಕ್ಕ ಪರ್ಬಜೋರು ಎಂಕ್ಲೆಗೆ ಶನಿವಾರ ಇಲ್ಲಲ್ಲಿ ಗಮ್ಮತ್ತು. ಶನಿವಾರ ದೈವಗ್ ಮಾತ ಬಲ ಸೆರೆ ಪುರ ಉಂಡು.
ಏನು ಅಮ್ಮನ ಸ್ವರನೇ ಯಾ ಅಂತ ಆಯ್ತಾ. ಹಾಂ, ನೀವೆಲ್ಲ ಕೇಳಿದ್ರಲ್ಲ ನನ್ನ ಹತ್ರ ಹಾರರ್ ಸ್ಟೋರಿ ಹೇಳಿ ಅಂತ, ದೆವ್ವದ ಸ್ಟೋರಿ ಎಲ್ಲ ಹೇಳಿ ಅಂತ. ನಾನು ರಿಯಲ್ ದೆವ್ವದ ಸ್ಟೋರಿ ನಾಳೆ ನಾಡಿದ್ರಲ್ಲಿ ಹಾಕ್ತೇನೆ. ಅದೇ ನಾನು ಹೇಳಿದೆ ಅಲ್ಲ, ನನ್ನ ಅಜ್ಜಿಯ ಅಮ್ಮ ಅಂದರೆ ಪಿಜ್ಜಿ ಅವರು ಕೆಲವೊಂದು ಹಾರರ್ ಸ್ಟೋರಿ ಎಲ್ಲ ಹೇಳಿದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಎಂಥ ಅದೆಲ್ಲ ಮಾಸ್ತಿ ಅಂತ ಅದಿಂತೆಲ್ಲ ಹೇಳಿದ್ದಾರೆ. ಸೊ ಅದನ್ನು ಆದಷ್ಟು ಬೇಗ ತುಳು ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದು ಕನ್ನಡ ಚಾನಲ್ ಅಲ್ವಾ, ಸೊ ನನ್ನದು ತುಳು ಚಾನಲ್ ವಿಜೆ ಕವಿತಾಸ್ ತುಳು ಪಾತೆರ ಕತೆ ಅಂತ ಉಂಟು. ಸೊ ಅದರಲ್ಲಿ ಹಾಕ್ತೇನೆ. ಹಾರರ್ ಸ್ಟೋರಿ ತುಂಬ ಭಯಂಕರ ಉಂಟು. ಮತ್ತು ನನ್ನ ಅಮ್ಮ ಕೂಡ ಹೇಳ್ತೇನೆ ಅಂತ ಹೇಳಿದ್ದಾರೆ ಒಂದು ಹಾರರ್ ಸ್ಟೋರಿ. ಮತ್ತೆಂತ ಕೆಲವರೆಲ್ಲ ಆಯಿಲ್ ಎಲ್ಲ ಬುಕ್ ಮಾಡಿದ್ರಿ, ರೆಸ್ಪಾನ್ಸ್ ಮಾಡಲಿಲ್ಲ ನಾನು. ಯಾಕಂತ ಹೇಳಿದರೆ ಆಯಿಲ್ ಈಗ ಸೋಲ್ಡ್ ಔಟ್ ಫುಲ್. ಇವತ್ತು ಆಲ್ಮೋಸ್ಟ್ ಒಂದು 8 ಬಾಟಲ್ ಹೋಯಿತು. ಸೊ ಹಾಗಾಗಿ ಫುಲ್ ಖಾಲಿ ಆಗಿದೆ. ಈಗ ವಾಪಸ್ ಅಮ್ಮ ತಂದಿಟ್ಟಿದ್ದಾರೆ, ಅದಕ್ಕೆ ಬೇಕಾದರೆ ನಿಮಗೆ ತೋರಿಸ್ತೇನೆ, ಒಂದು ನಿಮಿಷ ನೋಡಿ. ಸೊ ಅದಕ್ಕೆ ಬೇಕಾದೆಲ್ಲ ತಂದಿಟ್ಟಿದ್ದಾರೆ ಅಮ್ಮ ನೋಡಿ. ಮುನ್ನಿದ್ದಾಳೆ, ಅದಕ್ಕೆ ಎಣ್ಣೆಗೆ ಬೇಕಾದೆಲ್ಲ ತಂದಿಟ್ಟಿದ್ದಾರೆ. ಸೊ ನಾಳೆ ಪ್ರಿಪೇರ್ ಮಾಡ್ತೇವೆ. ಸೊ ನಾಡಿದಿಂದ ವಾಪಸ್ ಆಯಿಲ್ ಅವೈಲೇಬಲ್ ಇದೆ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಪೋಡಿಗೆ ಆಪುಂಡು ಇತ್ತೆ ಪನೊರ್ಚಿ ಇತ್ತೆ ಪನ್ನೀರ್ ಇಂಕಲ ಪೋಡಿಗೆ ಆಪು ಯಾನು ಮಲ್ಲ ಪುಕ್ಕೆಲ್ ಡೇಟ್ ಇರೆಗು ಓರಾಂಡಲ್ಲ ದೆವ್ವ ಕೊಲೆ ತೋಜಿದಂಡ ಏನು ಗೊತ್ತುಂಡೆ. ಅಂದು ಈ ದೇವಗಣ ತಕ್ಲೆಗ್ ಕುಲೆತ್ತ ಪುರ ಕಾಟೆ ಪೂಜಿಗೆ ಎನ್ನ ದೇವಗಣ ಅಂಚಾದಿ ಅನಿತ್ತ ಕುಲೆಲ್ಲ ತೂತಿಜಿ ಸೌಂಡ್ ಹೊರಗೆ ಅವೇ ಪಂಡೆ ಹಾಸ್ಟೆಲ್ದ ಒಂದು ವಿಷಯ ಪಂದಿತ್ತೇನೆ ಲೈವ್ ಆಲ್ರೆಡಿ. ಸೊ ಅವು ಮಾತ್ರ ಎಂಕ್ ಎಕ್ಸ್ಪೀರಿಯನ್ಸ್ ಆತನ ಒಂದು ಸೌಂಡ್ದ ಬೊಕ್ಕ ಹಿಂಗೆ ಕುಲೆ ತೂತಿನ ಅವಡು ಬೊಕ್ಕ ಕುಲೆತ ಅಂದು ಆಡಿ ಹೆಂಗೆ ಅಂಕಿತ್ನಡಕ್ಕೆ ಎಂತಜಿ. ಹಲೋ ಬಬ್ಬಿ ಪೂಜಾರಿ ವಿನ್ಯಾಸ್ಗೆ ವನಸ್ ಆಂಡ್ ಇರ್ನಾಂಡೆ ವನಸ್ oil board I want take back to Dubai. If someone travel from India, how to contact? ಎಂಚ ಕೊರ್ಪನು ಗೊತ್ತಾ ಒಂದಿಜ್ಜಿ. ಏನು ಗೊತ್ತಾ ಸೌಮ್ಯ ಅವರೇ, ಇಲ್ಲಿಂದ ಕಳಿಸೋದಾದರೆ ಅದು ನಿಮಗೆ ಕೊರಿಯರ್ ಚಾರ್ಜೇ ಜಾಸ್ತಿ ಆಗ್ತದೆ. ನಿಮಗೆ KG ಟೈಪ್ ಅಲ್ಲಲ್ವ. ಲಾಸ್ಟ್ ಟೈಮ್ ಒಬ್ಬರು ತಗೊಂಡಿದ್ರು, ಅವರಿಗೆ ಬರೀ ಕೊರಿಯರ್ ಚಾರ್ಜ್ 2,500 ಆಗಿದೆ. ಅದೆಲ್ಲ ವೇಸ್ಟ್ ಅಲ್ಲ. 1 ಲೀಟರ್ಗೆ 1 ಲೀಟರ್ ಅಲ್ಲ 8 ಬಾಟಲ್ ಅಂದರೆ 800 mlಗೆ ಎಷ್ಟು 2,500 ಏನೋ ಕೊರಿಯರ್ ಚಾರ್ಜ್ ಆಗಿದೆ. ಸೊ ಇಲ್ಲಿಂದ ಬರುವವರು ಇದ್ದರೆ ನೋಡುವ ಖಂಡಿತ. ಗಣೇಶು ಅಲ್ಲಿ ಆರು ಇಲ್ಲಲುಲ್ಲೇರು ಯಾನು ಅಪ್ಪ ಇಲ್ಲಲುಲ್ಲೆ ಅಮ್ಮನಿಲ್ಲಲುಲ್ಲೆ. ಈ ಲೈವ್ ಬತ್ತಿಗ ಕುಲೆ ಸ್ಟೋರಿ ವಿತ್ ಸಬ್ಸ್ಕ್ರೈಬರ್ಸ್. ಒಂದು ನಿಮಿಷ ದಾದ ಸೌಂಡ್ ಕೇಂದ ನನೂರ ಪನ್ಲೆ ಸೌಂಡ್ ಕೇಂದನಂದ ಓಕೆ ಪನ್ಪೆ ಅಂತಲೇ. ಇದು ಲೈವ್ ಬರೆಯೋದು ಕುಲ್ಲಿ ಸ್ಟೋರಿ ವಿತ್ ಸಬ್ಸ್ಕ್ರೈಬರ್ಸ್. ಆಯಿಲ್ ಎಡ್ಡುಂಡು ಮಸ್ತ್ ಒದಾಗುಂಡು ಅಂದ. ಓಕೆ ಏನು ಮಾಡಿದೆ ತೊಂಡಾರತೆ ಏತ 4 ಬಾಟ್ಲ್ ಅದನ್ನು ತೊಂದಿರಾರು ಹನ್ಸಿಕ್ಕದೆ ತೊಂದೇರು. ಸೊ ಅಂಚಪುರ ಪನ್ನ ಖುಷಿ ಆಪುಂಡು ರಿಸಲ್ಟ್ ಉಂಡು ಪನ್ಪರತೆ ಮಸ್ತ್ ಖುಷಿ ಆಪುಂಡು. ಈತೆಡ ಮಾತ ಆಲ್ಮೋಸ್ಟ್ ರಿಸಲ್ಟ್ ಉಂಡು ಪಂಡೇರು ಒಂದು 2-3 ಜನಕ್ಕದನ್ನ ರಿಸಲ್ಟ್ ಕೊಡ್ತಿಜಿ ಪನ್ಪೇರು ದಾಯ ಪಂಡ. ಅವು ಆಯಿಲ್ದ ಪ್ರಾಬ್ಲಮ್ ಒಂದತ್ತೆ ಕೆಲದಕ್ಲೆಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಇತ್ತನಲ್ಲ, ಹೇರ್ ಫಾಲ್ ಪೂರ ಆಪುಂಡತೆ. ಸೊ ಅಂಚಾದ ದಾಲ ಪನ್ಪರ ಸೆಟ್ ಆಪ್ನಕ್ಲಿಗೆ ಆಪುಂಡು. ನಾನು ಫಸ್ಟಿಗೆ ಪಂಡದು ಉಟ್ಪೆ ಆಯಿಲ್ ದೆ ತೊನ್ನಕನೆ ಅಕ್ಲಿಗೆ ಏನು 100% ರಿಸಲ್ಟ್ ಉಂಡು. ನಾನು ಅವನಿಕ್ಲಿಗೆ ಸೆಟ್ ಆಯ್ಲಕ್ಕ ಅಂಡ್ ಆಲ್ಮೋಸ್ಟ್ 98% ಜನ ರಿಸಲ್ಟ್ ತಿಕ್ಕುತ್ತಂದೆ ಪಂತೆ ದಾಯ ಪಂಡ. ಅಮ್ಮ ನ್ಯಾಚುರಲ್ ಅದು ಊಲ ಒಂಜಿ ಕೆಮಿಕಲ್ ಪಾಡನೆ ಮಲ್ಪುನ ಇಲ್ಲಲೆ ಮಲ್ಪುನತ ಅಂಚ ಅದು ಗ್ಯಾರಂಟಿಡ್ ಪನ್ಪೆ ರಿಸಲ್ಟ್ ಉಂಡು ಗ್ಯಾರಂಟಿಡ್ ಪನೊಲಿ ಅಂಚ. ಈರು ಬೈಕರ ಮಾರೆ TV ಚಾನಲ್ ಪೋದಿತ್ತಾರೆ ಐನೆ ಪನ್ನಿ ಶನಿವಾರ ಬಯ್ಯಗೆ 7 ಗಂಟೆಗೆ ಬರ್ಪುಂಡು ಇಂಟರ್ವ್ಯೂ. ಮಿಸ್ ಮಲ್ಪಂದೆ ತೂಲೆ ಯೂಟ್ಯೂಬ್ ಚಾನಲ್ಲ ಬರ್ಪುಂಡು. ಅಭಿಮತ TV ಏತ್ ನಂಬರ್ ನಿಂಗೆ ಗೊತ್ತುಜ್ಜಿ ಕೇಬಲ್ TV ದಕ್ಲೆಗೆ ತಿಕ್ಕೊಂಡವು. ಲಚ್ಚು ಗೊಬ್ಬೊಂದುಲ್ಲಾಲು ಮಾತೆಲ್ಲ ಐನೆ ಯೂಸ್ ಮಲ್ಪುನು ಅಂದೆ. ಥ್ಯಾಂಕ್ ಯು ಅಕ್ಕ ಗಡ್ಡಗೂ ಯೂಸ್ ಮಲ್ಪೊಲಿ. ಮೂರಂಡಿಂಜಿ ಜನ ಅರೆಗ್ ಗಡ್ಡಗೆ ಯೂಸ್ ಮಲ್ಪೊಲಿ ಅಂದ್ ಕೇಂಡೆರೆಂಡ ಐಕ್ಯ ಪಂಡೆ ತೂಲೆ ಟ್ರೈ ಮಂತ್ ತೂಲೆ ಅಂತ ಪಂಡೆ ಎಂಕ್ ಗೊತ್ತಿಜಾತ ಪಂಡ. ಇನ್ನು ಮೆಗ್ಗೆಗ್ ಟ್ರೈ ಮಲ್ತಿಜಿ ಆಯ್ ಕಾಲೊಂಜಿ ವೈಟ್ ಹೇರ್ ಅದಿತ್ತನಕ್ಕೆ ಯೂಸ್ ಮಲ್ತೊಂದಿತ್ತೆ ಅಂಚಾಗ ರಿಸಲ್ಟ್ ಕೊಟ್ಟಿತ್ತೆ. ಬ್ಲ್ಯಾಕ್ ಹೇರ್ ಅದಿತ್ತಂಡು ಅಂಚಾದ ಮಸ್ತ್ ಜನ ಬಾಯ್ಸ್ಲದೆ ತೊಂದಿತ್ತೇರ ಆಯನ ರಿಸಲ್ಟ್ ತೋದು.
ಗಡ್ಡಗಾಯಿ ಪಾಡ್ದು ಜೀತ್ನೆಟ ನನ್ನ ಹಸ್ಬೆಂಡ್ ಪಾಡೊಂದಿಲ್ಲ ಎರಡಕ್ಕೆ ಏನು ಬೇ ಓಡಂಡ ఒక ಮೂರನೇ ಜನ ಪಂಡೇರು ಎಡ್ಡ ರಿಸಲ್ಟ್ ಉಂಡಕ್ಕೆ ಫುಲ್ ಶೇವ್ ಮಲ್ತದಿತ್ತೆ ಗಡ್ಡಗೆ ಒಂದು ಪಾಡೊಂದುಲ್ಲೆ ಸೊ ಗಡ್ಡ ಎಡ್ಡ ಬೈದನದು ಪಂಡೇರು ಬೊಕ್ಕ ಗೊತ್ತುಜಿ ನಾನು 100% ಪನ್ಪುಜಿ. ಸಿಸ್ಟರ್ ಕೊರಗಜ್ಜ ಟೆಂಪಲ್ನಲ್ಲಿ ನಮ್ಮ ಜಾತಕ ತಗೊಂಡು ಹೋಗಬೇಕಾ? ಕೊರಗಜ್ಜ ಟೆಂಪಲ್ನಲ್ಲಿ ಯಾಕೆ ಕೇಳಿದ್ದು ಅಂತ ಗೊತ್ತಾಗಲಿಲ್ಲ ನನಗೆ. ಲಚ್ಚು ಬಾಬೆಗೆ ಜ್ವರ ಕಮ್ಮಿ ಆಂಡ್ ಇನ್ನ ಬಾಲೆಗೆ ಇಂಚ ಉಂಡಿತ್ತೆ. ಹಲೋ ಸಿಸ್, ಹಲೋ ಯತೀಶ್ ಕುಮಾರ್. ಓಲು ಸಿಸ್ ಸುದ್ದಿ ಜಂಡ ಮುರಾನಿ ಕುಡ್ಲಾಗ ಬರ್ತಿರ್ತಾರೆ. ಹಾಂ ಮುರಾನಿ ಕುಡ್ಲಾಗ ಬರ್ತಿತ್ತೆ ಅನಿಯಪ್ಪ. ಮಂಗಳವಾರ ಇಂಟರ್ವ್ಯೂ ಆಯ್ನ ಮಂಗಳವಾರ ಇನಿ ಪಾರ್ದೈನ ಇಂಟರ್ವ್ಯೂದ ಸಾರಿ ಮಂಗಳವಾರ ಅನ್ನೊಂದು ಕೋಡೆತಾ ಹಾಂ ಮಂಗಳವಾರ ಕೋಡೆ ಸಾರಿ ಕೋಡೆದ ನೀನು ಪಾರ್ದೆ ಕೋಡೆ ಪೋತೀನಿ ನಾನು ಕುಡ್ಲಾಗ. ಓಕೆ ಅಕ್ಕ ಎನ್ನ ಬಾಲೆನ ಅಡ್ಮಿಟ್ ಮಾಡ್ತದೇರು ಓ ಅಂದೆ ಅಲ್ಪನ ಚೇತನ ಆಸ್ಪತ್ರೆಡಾ ಪ್ರಶಾಂತ್ ಗೌಡ. ಅಕ್ಕ ನೀ ಸುವರ್ಣ ಚಾನಲ್ಡ್ ಈರೆ ಅತ್ತ ತುಳುನಾಡ್ದ ಒಂಜಿ ನ್ಯೂಸ್ನ ಪನ್ನ ಅಂದು ಇರ್ತೀಯರೈನು ಅವು ಮುಲ್ಪದ ಪೆರ್ನೆದ ನ್ಯೂಸ್ ಪನ್ಯಾನು ಅಕ್ಲಿಂಕ್ ವಿಷಯ ಕೊರನೆ ಅವೇ ತುಳು ಒಂದೆತ್ತ ದೈವ ಭೂತಾರಾಧನದ ವಿಷಯ ಕೊರಿಯರ ಅಂಚ ತುಳುನಾಡ್ದ ಪಂತೀನಿ ನೈಟ್. ಏನಾದರೂ ನಮ್ಮ ಲೈಫ್ ಬಗ್ಗೆ ಕೇಳಬೇಕು ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಕಟ್ಟೆಮಾರಿ ಕ್ಷೇತ್ರದ ಮಾಡಿದ್ದೆ ಅಲ್ವಾ, ನನಗೆ ಅಲ್ಲಿ ಕೆಲವೊಂದು ರಿಸಲ್ಟ್ ಎಲ್ಲ ಸಿಕ್ಕಿದೆ ನನ್ನ ತಾಯಿಗೆಲ್ಲ. ಸೊ ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಆದರೆ ತುಂಬ ಜನ ನನ್ನ ಹತ್ರ ಕೇಳಿ ಕಾಂಟ್ಯಾಕ್ಟ್ ಎಲ್ಲ ತೆಕ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ. ಅಲ್ಲಿ ಕೇಳ್ಬೋದು, ಅಲ್ಲಿಗೆ ಜಾತಕ್ಕೆಲ್ಲ ತೋರಿಸ್ತಾರೆ. ಹೌದು, ಮಂತ್ರದೇವತೆ ಸಾನ್ನಿಧ್ಯ, ಅದು ಮಂತ್ರದೇವತೆ ಸಾನ್ನಿಧ್ಯ. ಹಾಯ್ ವಿಜಯ್ ಕವಿತಕ್ಕ, ಓ ಗೀತಕ್ಕ, ಹಲೋ. ಅವು ಮುರಣಿ ಮಂತ್ರದೇವತದ ಟೆಂಪಲ್ ಪೋದಿತ್ತಾರತೆ ಐನು ಪನ್ಪುನಾದ ಅಂದಂದು ಅವೇ ಅದು ಪೋಡು. ಸಚಿನನ್ನೇ ಎಂಚಿನ ಒಂದು ಆವೊಡಿರೆಗ್ ಆ ಎನ್ನ ನೇಬರ್ ಅಂದು ಎಂಕ್ಲೆಲ್ಲ ಉಂದು ಮುಲ್ಪರ್ದೊಂಜಿ ರೋಡ್ ಉಂಡು ನಡುಟ್ಟು ರೋಡ್ ದಾಪೆ ಕಾಯನ ಇಲ್ಲು ಸಚಿನ್ ಸಂಜು ಅಕ್ಲು ಅಣ್ಣ ತಮ್ಮನ ಅಕ್ಲು ನೇಬರ್ ಎಂಕ್ 2 ವರ್ಷಕ್ಕೆ ಮಲ್ಲ ಸಚಿನ್. ಸುರೇಶ್ ಬುರ್ದು ಎನ್ನ ಏತ್ ಸಮರ್ದಿಂಚಿ ಆಸೆ ಈರೊಂಜಿ ಎಡ್ಡೆ ಆ್ಯಂಕರ್ ಆವಡು ಇರಡ ಪಾತೆರ್ನ ಟ್ಯಾಲೆಂಟ್ ಉಂಡು. ಯಾನ್ ಆ್ಯಂಕರೇ ಆಂಡ ಏನನ್ನು ಯಾನ್ ಇಂಟರ್ವ್ಯೂ ಮಲ್ದಿನತ್ತು ಏನನ್ನು ಇಂಟರ್ವ್ಯೂ ಮಲ್ದಿನ ವಿಷಯ ಎಲ್ಲಂಜಿ ಬರ್ಪುಂಡು. ಆ್ಯಂಕರ್ದ ಚಾನ್ಸ್ ತಿಕ್ಕಂಡು ಮಾರಿ ಯಾನ್ ಪೋತಿ ಜಾತೆ ಎಡ್ಡೆ ಚಾನಲ್ ಸ್ಟೇಟ್ ಚಾನಲ್ಡೆ ತಿಕ್ಕದಿತ್ತಂಡು ಯಾನ್ ಪೋತಿಜಿ ಪಂಡ ದೂರ ಹಾಕೊಂಡು ಬೊಕ್ಕೊಂಜಿ ಫ್ಯಾಮಿಲಿನ ಪಂಡ್ಯಕ್ಕ ಫ್ಯಾಮಿಲಿನ ತೋನಡತೆ ಅಂಚಾದು ಪೋತಿಜಿ. ಆಂಡ ಒಂಜಿ ಯಾನ್ ಆ್ಯಂಕರ್ ಫೀಲ್ಡ್ ಬಿಡ್ಪುಜಿ ಒಂಜಿ ವೇಳೆ ಚಾನಲ್ಗೆ ಪೋಯ್ಜಿಂಡಲ್ಲ ಆ್ಯಂಕರ್ ಫೀಲ್ಡ್ ಬಿಡ್ಪುಜಿ ಆಯ್ನಾತ ಬೇಗ ಒಂದು ಬದುಕತಿರುಳು ಯಾನ ಆಲ್ರೆಡಿ ಕಂಟಿನ್ಯೂ ಮಲ್ತೊಂದುಲ್ಲೆ ಇತ್ತೆ ಮೊಬೈಲ್ ಒಂಚೂರು ಹ್ಯಾಂಗ್ ಆವೊಂದಿತ್ತೆ ನಂಚ ಪೆಂಡಿಂಗ್ ಉಂಡು ಮುರನಿ ಆತ್ಮೀಯನ ಮಲ್ತದಿತ್ತೆ ಬದುಕತಿರುಳು ಅವು ಆ್ಯಂಕರಿಂಗ್ದೆಲ್ಲ ಕನೆಪುಂಡು ಪಂಡ ಫೇಸ್ ಟು ಫೇಸ್ ಯಾನ್ ಕ್ವಶನ್ಗೆ ಏನು ಆತ್ಮೀಯ ಆನ್ಸರ್ ಪನ್ಪುನ ಅಂಚ. ಸೊ ಅಂಚ ಮಸ್ತ್ ಊರುಡು ಒಂಜೊಂಜಿ ಟ್ಯಾಲೆಂಟ್ ಇಪ್ಪೆರತೆ ಅಂಚ ಅವೆನ್ ಪೂರ ನಾಡೊಂದು ಪೋದು ಮಲ್ಪೆ ಪಂಡದುಲ್ಲೆ ಡಿಫ್ರೆಂಟ್ ಆದ ಕನಪೆ ಖಂಡಿತ. ಇತ್ತೆ ಟೈಮ್ ತಿಕ್ಕಂದಿರ್ದು ಅದು ಈತೆ ಅಂಚ ಇತ್ತೆ ಆತ್ಮೀಯನ ವರಣ ಇಲ್ಲಗೆ ಬರ್ರೆ ಪಂಡದ್ದು. ಸೊ ಇಂಟರ್ವ್ಯೂ ಮಲ್ದೆ ಐನತ್ತೇಗ ಐನ್ ಪಾಡ್ವೆ ಸುಳ್ಯದಾರು ಜ್ವರ ಕಮ್ಮಿ ಜನ ಕೋಡೆ ಜೋರಾದಿತ್ತೆ ನಂಚ ಚೇತನ್ ಹಾಸ್ಪಿಟಲ್ ಅಡ್ಮಿಟ್ ಆದ ನಿಮೋನಿಯಾ ಜ್ವರ ಪಂಡೇರು ಅಂದಿತ್ತೆ ಮಾತೆರೆಗ್ಲ ಅವ್ವೇ ಪುನದ ಓಲ್ಲೆರ್ ಅನ್ಯರ್ ತೋಜ್ಜೆರ್ ಅವನ ಸ್ಮೈಲ್ ಸೂಪರ್ ಆರ್ ಇಜ್ಜೇರ್ ಯಾನಿನಿ ಅಮ್ಮನಿಲ್ಲಲ್ಲ ಅಂಚಾದ ಇರ್ನ ವಾಯ್ಸ್ ಶೋಕ್ ಅಕ್ಕ. ಥ್ಯಾಂಕ್ ಯು. ಅಶ್ವಿನಿ ಎಸ್ ಹಲೋ. ಅನ್ಸಿಕಾ ಪಿ ಆರ್ ಎಡ್ಡೆ ದಾದೆ ಸ್ಪೆಷಲ್ ದೀಪಾವಳಿಗೆ ಸೆಲೆಬ್ರೇಷನ್ ಮಲ್ಪರೆ. ಹಾಂ ದೀಪಾವಳಿಗೆ ಸೆಲೆಬ್ರೇಷನ್ ಉಂಡು ಪಂಡ 15K ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಂಡತೆ ಅಂಚಾದು ಒಂದು ಎಲ್ಲಿಯ ಸೆಲೆಬ್ರೇಷನ್ ದಿ ಒಂದ ಇಲ್ಲಾಲು ಪಂಡೆನ ವ್ಲಾಗ್ ಸ್ಟಾರ್ಟಿಂಗ್ ಇತ್ತೇರತೆ ಇನ್ನು ಚಿಕ್ಕಮ್ಮನಕ್ಕಲ ಅದಪ್ಪು ఒక ಕೆಲವು ಮಾತೊಲ್ಲೇರು ಎನ್ನ ಕೆಲವು ಫ್ರೆಂಡ್ಸ್ ಪನ್ಪುನೆರ್ದಿಲ್ಲ ಎನ್ನ ಕೊಲೀಗ್ಸ್ ಆಫೀಸ್ ಟಿಪ್ನಾಗ. ಸೊ ಅಕ್ಲೇನು ಪೂರ ಲೇ ಇದೆ ಬರ್ಪೆರಜ್ಜ ಗೊತ್ತುಜಿ ತುಕ್ಕ ಸೆಲೆಬ್ರೇಷನ್ದ ಫುಲ್ ವೀಡಿಯೋ ಪಾಡ್ವೇನ್. ಬಾಲೆ ಸೌಖ್ಯ ಕಡೇಶ್ವರ ಕ್ರಿಯೇಷನ್. ಓ ಅಣ್ಣ ಇರೆಗ್ ಸತ್ಯ ಉಂಡತ್ತ ಅವು ಕಡೇಶ್ವರ ಕ್ರಿಯೇಷನ್ ಪ್ರಿಯರಂಜನ್ ಅಣ್ಣ ಪಂಡು ಓ ಮುಲ್ಪದಾರೆ ಅರೆಗ್ ಉಂಡತ್ತ ಅಂತ್ಲೇ ಇರೆಗ್ ಕಲ್ಪ ಬೇರೆ ಬೊಕ್ಕ
ವನಸಾಂಡ್ ಅಕ್ಕ ಲಾಸ್ಟ್ ಒಂಜಿ ಐನ್ ಆ ನ್ಯೂಸ್ ರಿಪೀಟ್ ಮಲ್ಪೊಲಿಯ ಅವ್ರ ತುಳುಟು ಸಾಂಗ್ ಪಲ್ಲೆ ಮಾಡಲ್ಲ ಲಾಸ್ಟ್ ಒಂಜಿ ಐನ್ ಆ ನ್ಯೂಸ್ನ ರಿಪೀಟ್ ಮನ್ಪೊಲಿಯ ಪಂಡ ಓ ನ್ಯೂಸ್ ಹೆಂಗ್ ಗೊತ್ತಾಯ್ಜಿ ಓಕೆ ಪನ್ನೆಟ್ಟು ಪೂಜಿದ ಮೀರ ಉಂಡ ಎನ್ನೆಟ್ಟು ಪೂಜಿದ ಮೀರ ಉಂಡ ಇಜ್ಜಿಜ್ಜಿ ಅವು ಸಚಿನ್ ಅಕ್ಲೆಲ್ಲಾಲು ಉಂಡು ಅಂಚಲ್ಲ ಎತ್ತದೇರು ಎಲ್ಲೆ ಬಲೆ ಪಂಡದು ಪೋದು ಪಂಡದು ಗೊತ್ತೇರು ಎಲ್ಲ ಅಕ್ಲೆಲ್ಲಾಲು ಎಂಕ್ಲೆಗ್ ಪಂಡ ರಡ್ಡಿಲ್ಲ ಉಂಜೆ ಎಂಕ್ಲೆಗ್ ಅಂಚ ಅಕ್ಲೆಲ್ಲಾಲು ಎಲ್ಲೆ ದೀಪಾವಳಿ ಎಲ್ಲ ಅಂಚಿ ಎಂಕ್ಲೆಗ್ ಶನಿವಾರ ದೀಪಾವಳಿ ಮುಲ್ಪ ಇಲ್ಲಾಲು ಫುಲ್ ದೀಪಾವಳಿ ದಾ ಬಾಲೆ ದಾದ ಮನ್ಪಲ್ ಬಾಲೆ ಉಲೆ ಗೊಬ್ಬೊಂದುಲಾಲು ಸಮೀಕ್ಷ ದೀಪಾವಳಿ ಗಮ್ಮತ್ತುಂಡೆ ಅವೇ ಗಮ್ಮತ್ತುಂಡು ಇಲ್ಲಾಲು ಅಂತೆ ಎಣ್ಣೆ ಪೂಜಿದು ಇರೇನು ಮಸ್ತ್ ಜನ ಲೈಕ್ ಮಲ್ಪೇರಿ ನ ಸ್ಟೋರಿ ಮಾತ ಎಡ್ಡೆ ಉಂಡು ಇರೆಗ್ ಇತ್ತೆ ಫ್ಯಾನ್ಸ್ ಜಾಸ್ತಿ ಆತೇರು ಫ್ಯಾನ್ಸ್ ಐಜಿನಲ ಮಲ್ಲೇಜಿ ಮಾರಿ ವಿಡಿಯೋ ತುಲ್ಲೆ ಆತೆ ಯಾರು ಸಪೋರ್ಟ್ ಮಂತೊಂದು ಉಪ್ಪಲೆ ರಂಜು ಸ್ಟೀಲ್ಸ್ ಒಲ್ಪ ಇರ್ನ ಇಲ್ಲು ಎನ್ನ ಇಲ್ಲು ಮಾಣಿ ಬೊಕ ಕಬಕ ಯತೀಶ್ ಕುಮಾರ್ ಈ ಎಡ್ಡೆ ಸಿಂಗರ್ಗೆ ತುಳು ಸಾಂಗ್ ಪನೋಲಿ ಎಬಿ ಏರ್ ಪನ್ನಿ ಯಾನ್ ಸಿಂಗರ್ ಪಂಡದು ಯಾನ್ ಸಿಂಗರ್ ಅತ್ತು ಯಾನ್ ಎನ್ನ ವಾಯ್ಸ್ ಕೇಂಡ ಮುಲ್ಪ ಪೂರ ಕಕ್ಕೆಲ್ಲ ಬಲಿಪ್ಪ ಯಾನ್ ಸಿಂಗರ್ ಅತ್ತು ಸತ್ಯವಲ್ಲ ಯಾನ್ ಸಿಂಗರ್ ಅತ್ತು ಇಜ್ಜಿ ಪನ್ಪಡೆ ಒಂಜಿ ವರ್ಷ ಸಂಗೀತ ಕ್ಲಾಸ್ಗೆ ಪೋತೆ ಯಾನ್ ಒಂಜೇ ವರ್ಷ ಪೋತೀನಿ ಅಂಚಾದ ಎಂಕ್ ಸಾಂಗ್ ಬರ್ಪುಜಿ ನಿಕ್ಕ ಒಂಜಿ ಲೀಟರ್ ಎಣ್ಣೆ ಬೋಡಾವು ಅಣ್ಣ ಇರೆಗುಂಡತ ಉಂಟ್ಲೆ ಇರೆಗ್ ಪವನಾಚಾರ್ಯ ಗಮ್ಮತ್ತಲ್ಲಿ ಎತ್ತಿಜರು ಅಕ್ಕ ಬಲೆ ಇಕ್ಲೆಪ್ಪೊಡು ನಿಕ್ಲೆ ಬತ್ತಂಡ ಆಲ್ವೇಸ್ ವೆಲ್ಕಮ್ ಸಮೀಕ್ಷಾ ಶೆಟ್ಟಿ ಉಡುಪಿ ಬತ್ತಂಡ ಪಲ್ಲೆ ಅಕ್ಕ ನಮ್ಮ ಇಲ್ಲಗ್ ಬಲೆ ಶೋರ್ ಪನ್ಪೆ ಉಡುಪಿಗೆ ಎಂಕ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಬರೋಡೊಂದು ಮಸ್ತ್ ಆಸೆ ಉಂಡು ಏನ ಅತ್ತಿಗೆಲ್ಲ ಪಂತೇರು ಹೊರಡೆಗೆ ಪೋಯಿ ಪನೊಂದುಲ್ಲೇರು ಅಂಚಾದು ತೂವೋಡು ಬರ್ಪುಂಡ ಪನ್ಪೆನ್ ಲೈವ್ಡ್ ಪನ್ಪೆ ದುಮ್ನಾನಿ ಪನ್ಪೆ ಬೊಕ್ಕೆಂಚಿನ ದಾಲಕ್ಕೆ ಏನೇರೆತ್ತಂಡ ಕೇಳ್ನಿ ದಾಯ್ತ ವಿಷಯ ಬೊಕ್ಕೆಂಚಿನ ಅವೇ ಶನಿವಾರ ಮಿಸ್ ಮಲ್ಪಂದೆ ತೂಲೆ ಇಂಟರ್ವ್ಯೂ ಫಸ್ಟ್ ಟೈಮ್ ಒಂಜಿ ಚಾನಲ್ಡ್ ಯಾನ್ ಬರ್ಪುನು ಪಂಡ ಯಾನ್ ಗೆಸ್ಟ್ ಅದು ಬರ್ಪುನು ಫಸ್ಟ್ ಆ್ಯಂಕರ್ ಅದು ಮಸ್ತ್ ಚಾನಲ್ಡ್ ವರ್ಕ್ ಮಲ್ದೆ ಆಂಡ ಒಂಜಿ ಗೆಸ್ಟ್ ಅದು ಏನನೇ ಇಂಟರ್ವ್ಯೂ ಮಲ್ತೀನಿ ಫುಲ್ ನರ್ವಸ್ ಆದಿತ್ತೆ ಒನಸಾಂಡ ಆಂಡ್ ಎಗ್ ಇರೆ ಶೋರ್ ತೋಪೆ ಥ್ಯಾಂಕ್ ಯು ಇರೆಗಿನ ಹಸ್ಬೆಂಡ್ ಒಟ್ಟಿಗೆ ಎಡ್ಡೆ ರೀಲ್ಸ್ ಮಾತ ಮಲ್ಪೊಲಿಯ ನಿಖಿಲ್ ಅಲ್ಪ ಸೂಪರ್ ಪ್ಲೇಸ್ ಉಂಡು ಅಂದ್ ರೀಲ್ಸ್ ಮನ್ಪೊಲಿ ಯಾರು ಬರೋಡೆ ಆರೊಂಚೂರು ನರ್ವಸ್ ಅರೆ ವೀಡಿಯೋಡು ಪೂರ ಬರ್ಪುನ ಒಂಚೂರು ನರ್ವಸ್ ಆಂಡ ಬರ್ಪೇರು ಇಜ್ಜಿಂದತ್ತು ಅರೆಗ್ ಮನಸ್ಸಾವಡು ಬರ್ಪೇರು ನಮಕ್ ಮುಟ್ಟ ಪೋಂದು ಅಕ್ಕ ಉಚ್ಚಿಲ ಟೆಂಪಲ್ ಪನ್ನೆ ಓಕೆ ಏನ್ ಹೊರ ಬೈದೆ ಆಂಡ ಇಂಕ ಅವು ನೆನಪುಜಿ ಎಲ್ಲಿಯಪ್ಪ ನಂಗೆ ಬೈದೇನಿ ಸೊ ಬರೋಡು ಅಂಚಿ ಬೊಕ ಕುಂದಾಪುರ ಮುಕ್ಕಾಂಬಿಕಾ ಟೆಂಪಲ್ ಅಟೆ ಮಾತ ಪೋಡುನುಂಡು ಚಾನಲ್ ಪುದರ್ ಪಲ್ಲೆ ಇಂಟರ್ವ್ಯೂದ ಅಭಿಮತ ಟಿವಿ ಯೂಟ್ಯೂಬ್ ಚಾನಲ್ ಉಂಡು ಯೂಟ್ಯೂಬ್ಲ ಉಂಡಕ್ಲೆನ ಬೊಕ ಟಿವಿ ಕೇಬಲ್ ಟಿವಿಡ್ ಮಾತ್ರ ಬರ್ಪುನು ಹಲೋ ಸೌಮ್ಯ ರವಿ ಬೇತೆದಲ ಪಂಡ್ರೆ ಉಂಡ ಇಜ್ಜಿಂದ ಲೆಫ್ಟ್ ಯಾರಾದರೂ ಹೊಸೊಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಂಕ್ಲೆನ ಇಲ್ಲ ಗೊರಬಲ್ಲೆ ಪ್ಲೀಸ್ ಇರ್ನ ಇಲ್ಲಿ ಒಲ್ಪ ಶನ್ಗೌಡ ಭೂತಾರಾಧನೆದ ಸುವರ್ಣ ಪನ್ನ ರಿಪೀಟೆಡ್ ಮನ್ಪೋಲಿಯ ಅವ್ವ ಅವಿಂಚ ಪಂತೇನು ಹಾಯ್ ನಮಸ್ತೆ ಎಲ್ರಿಗೂ ಕರಾವಳಿ ಹಾಯ್ ನಮಸ್ತೆ ಎಲ್ರಿಗೂ ಕರಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದೆ ಭೂತಾರಾಧನೆ ದೈವ ಕರಾವಳಿ ಅಂದ ತಕ್ಷಣ ನೆನಪಾಗೋದೆ ಇಂಚಿನ ಪಂತೆ ಮಾರೆ ಮರತನ್ ಪಂಪೆ ಹಾಯ್ ನಮಸ್ತೆ ಎಲ್ರಿಗೂ ಕೂಡ ಸೊ ಕರಾವಳಿ ಅಂದ ತಕ್ಷಣ ನಮಗೆ ನೆನಪಾಗೋದೆ ದೈವ ದೇವರುಗಳ ಇಂಚಿನ ಪಂತೆ ಮಾರೆ ಹಿಂಗೆ ಮರ್ತನಿತ್ತೆ ಕರಾವಳಿ ಅಂದ ತಕ್ಷಣ ನೆನಪಾಗೋದೆ ಅಲ್ಲಿರುವ ಭೂತಾರಾಧನೆ ದೈವಾರಾಧನೆ ಕರಾವಳಿಂದ ಇಂಚಿನ ಪಂತೆನ ಇಂಕ್ ಸತ್ಯದ ನೆನಪಿಜ್ಜಿ ಯಾನ್ ಬೊಕ ಲಾಸ್ಟ್ ಪಂತೀನಿ ನೆತ್ತ ಪೆರ್ನೆದ ವಿಷಯ ಪಂತೀನಿ ಆ ನೈಟ್ ಪೆರ್ನೆಡ್ಲ ಸಾಧಾರಣ ಒಂದು ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾನ ತೈತ ಸ್ಟೋರಿದ ಪೂರ ಪಂಡದಿತ್ತ 14 ವರ್ಷ ದುಂಬುದ ಅವಿಂಕಿತ ಸತ್ಯ ನೆನಪಿಜ್ಜೆ ಅವು ಅಲ್ಪ ದಾಯ್ತವು ಆ ಒಂಜಿ ಫ್ಲೋಡ್ ಪಂತೆ ನಿಂಕೆ ಗೊತ್ತಿಚ್ಚಿತ್ತೆಲ್ಲ
ಸಮೀಕ್ಷಾ ಶೆಟ್ಟಿ ಏ ಪಕ್ಕ ಪ್ರೋಗ್ರಾಮ್ ಸ್ಯಾಟರ್ಡೆ 7 ಗಂಟೆಗೆ ನವೆಂಬರ್ ರಡ್ಡೆಗೆ ಶನಿವಾರ ಬೈಯಾಗ 7 ಗಂಟೆಗೆ. ಬಾಯ್ ಬಾಯ್, ನೈಸ್ ಟ್ರೈ, ಥ್ಯಾಂಕ್ ಯು. ಇರೆಗೆ ಬಾಲೆ ಗಣೇಶನ್ನಾಗ ಬುಕ್ಕ ಮಾತ್ರೆಗಳು ಎಡ್ಡೆಪ್ಪಲು. ಥ್ಯಾಂಕ್ ಯು. ಈರೆನ್ನ ತುಳು ಚಾನಲ್ ತೂಪರತೆ ಥ್ಯಾಂಕ್ ಯು ಅವೇ ಯಾನ್ ಅಬ್ಸರ್ವ್ ಮಾಡ್ತೀರಿ ಕಮೆಂಟ್ ಬರ್ತಿತ್ತು GK ಬಾಟ್ ತುಳು ವ್ಲಾಗ್ಸ್. ಯತೀಶ್ ಕುಮಾರ್ ಒಂಜಿ ಲೈನ್ ತುಳು ಸಾಂಗ್ ಪಲ್ಲೆ ಎನ್ನ ಇಲ್ಲಡ ರಿಕ್ವೆಸ್ಟ್ ಮಾಡ್ತಂದುಲ್ಲೆ. ತುಳು ಸಾಂಗ ದಾದ ಗೊತ್ತಿನ ಮುರಣಿ ಇಂಟರ್ವ್ಯೂ ಲಂಚನೆ ಮಲ್ತೆ ರಾಕ್ ಸ್ಟಾರ್ ರೂಪೇಶ್ ಶೆಟ್ರನ ಮೂಜಿ ಸಾಂಗ್ ಪಲ್ಲೆಂದು ಒಂಜೆ ನೆನಪಾಯಿ ನಿಂಗೆ ಸರ್ಕಸ್ 30 ಸೆಕೆಂಡ್ ಟೈಮ್ ಇತ್ತಂಡು ಇಂಕ ಲಿರಿಕ್ಸ್ ಬರ್ಪುಜಿ ಹಿಂಗೆ ಮರ್ತುಪ್ಪುನು ಜಾಸ್ತಿ ಐಟ್ ಏತು ಪನಿಷ್ಮೆಂಟ್ ತಿಂತೆ ತೂಲೆ ನಿಕ್ಲೆ ಎಲ್ಲ ಅಂಜಿದ ಪ್ರೋಗ್ರಾಮ್ ಅಡು ತೂಲೆ ಗೊತ್ತಾಪನು. ಪುಸ್ತ ಚಾನಲ್ಗೆ ಪೊರ್ಲಾವಡು ಥ್ಯಾಂಕ್ ಯು. ಈ ರೀತಿ ಪುತ್ತೂರುಡುಲ್ಲರ ಮಾಣಿಡು ಅದು ಇಂಚಿನ ಸಾಂಗ್ ಪಂಡ್ರನದಿಲ್ಲ ಸತ್ಯ ಏರ ಲಕ್ಕದ ಪೂಚೆನ್ ಸಾಂಗ್ ಪಂಪೆ ಸ್ವರನಾಡೋಟತೆ ಉಂಟ್ಲೆ ಇಂಚಿನ ಸಾಂಗ್ ಅನ್ಪುನು. ನನ್ನ ಲಕ್ಕೊಂದು ಪೋಚಿ ಸಾಂಗ್ ಪಂಡದು ಬಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕಣ್ಣುದರೆ ಪೆಲ ಮುಚ್ಚಂದೆನೆ ಅಲೆನ ತೂಪೆನೆ ಯಾರತ ಇನ್ನ ಚಾನಲ್ಗೆ ಕನೆಕ್ಟ್ ಆಲೆ ಎನ್ನ ಚಾನಲ್ ಕನೆಕ್ಟ್ ಆಲೆ. ಓಕೆ ಶೋರ್ ಇದನ್ನೆಲ್ಲ ವ್ಲಾಗ್ಸ್ ಉಂಡೆ. ಓಕೆ ವನ ಸಾಂಡು ಇರ್ನಾಂಡೆ ಎಂಕ್ಲೆಗೆ ಎಗ್ ನಿಕ್ಲೆಗೆ ದಾದೆ ಬಾಬಾ ಕಣ್ಣುಗಳದನ ಹೂಂಡು ನೈಸ್ ಸಾಂಗ್. ಎಂಚಿನ ಮಾತ ಪೋಯಿರು ತುಲೆ ಸಾಂಗ್ ಪನ್ನಾಗ ಕಮ್ಮಿ ಆವೊಂದು ಬರ್ತೇನೆ ವ್ಯೂಸ್. ಜೀವಿತ ಎಂಚ ಒಳ್ಳೆ ಜೀವಿತ ಸೂಪರ್ ಉಳ್ಳೇರಿತ್ತೆ. ಸಾನ್ನಿಧ್ಯ ಮಸ್ತ್ ಇತ್ತಿಂಡು ಇದನ್ನ ಸಾಂಗ್ ಎಡ್ಡೆ ಇತ್ತಂಡ ಇಂಚಿನ ಪನ್ನೆ ಗೊತ್ತಾಯ್ತು ಮಾರೆ. ಏನಾದರೂ ಕಂಟೆಂಟ್ ಇದ್ದರೆ ಹೇಳಿ, ನಿಮ್ಗೆ ಈ ಥರ ಕಂಟೆಂಟ್ ಓಕೆ. ಆ ಥರ ಕೆಲವರು ಆಗ ಹೇಳಿದರು ಸಣ್ಣದಿರೋದು ಫೋಟೋ ಎಲ್ಲ ತೋರಿಸಿ ಅಂತ. ಮತ್ತೆಂತ ಹೇಳಿದ್ದು ಪ್ರ್ಯಾಂಕ್ ಇದು ಮಾಡ್ತೇನೆ. ಮತ್ತೊಂದೇನೋ ಹೇಳಿದ್ರಪ್ಪ, ಕೇಟಿದ್ದು. ಬೇರೆ ಏನಾದರೂ ಇದ್ದರೆ ಹೇಳಿ. ನಾನು ಬ್ಯುಸಿ ಆಯ್ತಾ? ಏನಾದರೂ ಈ ಥರ ಕಂಟೆಂಟ್ ಬೇಕು ಅಂತ ಇದ್ದರೆ ಹೇಳಿ ಇಲ್ಲೇ. ಸೊ ನೆಕ್ಸ್ಟ್ ಆ ಥರ ಕಂಟೆಂಟ್ ಟ್ರೈ ಮಾಡ್ತೇವೆ. ಸಾಂಗ್ ಸೂಪರ್ ಅಮ್ಮಾರೆ, ಹೆಂಗೆ ಗೊತ್ತಿಜಂಡು ಏ ದೇವ. ಪ್ರೀತಿಕೆ ಕಂಟೆಂಟ್ ಉಂಟಾ? ನಿಮ್ಗೆ ಏನಾದರೂ ಇಷ್ಟ ಆಗುವಂಥ ಕಂಟೆಂಟ್ ಇದ್ದರೆ ಹೇಳಿ, ಅಂತ ಕಂಟೆಂಟ್ ತರ್ತೇನೆ. ಸೊ ಶನಿವಾರ ಇಲ್ಲದ್ರೆ ಆದಿತ್ಯವಾರ ಇಲ್ಲದ್ರೆ ನಾಳೆ ಗುರುವಾರ ಇಲ್ಲದ್ರೆ ಶುಕ್ರವಾರ ನೋಡುವ. ಒಂದು ಇಂಟರ್ವ್ಯೂ ಹಾಕ್ತೇನೆ ಇದರಲ್ಲಿ ವಿಜಯ ಕವಿತಾಸ್ ವರ್ಲ್ಡಲ್ಲಿ ಕನ್ನಡ ಚಾನಲಲ್ಲಿ ಹಾಕ್ತೇನೆ. ಸೀರಿಯಲ್ ಇದು ಮ್ಯೂಸಿಕ್ ಇಲ್ಲಿ ಕೇಳ್ತುಂಟು. ಹಾರರ್ ಸ್ಟೋರಿ ಪಂತೇನು ಆಲ್ರೆಡಿ ಒಂಜಿ ಲೈವ್ ಪಂತೇನು ಹಾರರ್ ಸ್ಟೋರಿ. ಇನ್ನು ಹಾಸ್ಟೆಲ್ದ ಒಂಜಿ ಸ್ಟೋರಿ ಪಂದಿತ್ತೆ. ಹಲೋ ತುಳಸಿ ಅಕ್ಕ, ಸತೀಶ್ ಸಪಲ್ಯ, ಹಲೋ. ವಾಪಸ್ ಬೋರ್ಡ್ ಪಲ್ಲೆ ಮಾತ ಬೊರ್ಚಿ ಪಲ್ಲೆ ಹಾರರ್ ಸ್ಟೋರಿ ಪನ್ಪೆ. ಹಾರರ್ ಸ್ಟೋರಿ ಈತ್ ಪೊರ್ತುಗು ಜೆಪ್ಪುನ್ನ ಏನು ಜೆಪ್ಪೆ ಗುಡ್ ನೈಟ್. ಈತ್ ಪೊರ್ತುಗು ಜೆಪ್ಪುನ ಅಂಚನಾ. ಓಕೆ ಎಂಕ್ಲು ಆಲ್ಮೋಸ್ಟ್ 11 ಗಂಟೆ ಕರಿಪುನು ಬಾಲೆ ಜೆಪ್ಪೊಡತ್ತ ಫಸ್ಟ್ ಕಂಚ ಇತ್ತೆ ಓಂಡಲ ಪಲ್ಲೆ. ಹಾರರ್ ಸ್ಟೋರಿ ಇಂಕ ಅವೇ ಗೊತ್ತುಪ್ಪುನ ಹಾಸ್ಟೆಲ್ದ. ನಾವೊಂದು ದಿನ ಹಾಸ್ಟೆಲಲ್ಲಿ ಅವಿಲಾಶ್ ದೇವಾಡಿಗ ಹಲೋ. ನಾವೊಂದಿನ ಹಾಸ್ಟೆಲಲ್ಲಿ ಕೂತ್ಕೊಂಡಿದ್ವಿ. ಅಲ್ಲೊಂದು ಪಾರ್ಕ್ ಟೈಪಲ್ಲಿ ಉಂಟು ಅಂಗಳದಲ್ಲಿ. ಸೊ ಅಲ್ಲಿ ನಾವು ಕೂತ್ಕೊಂಡಿದ್ವಿ. ನಾನು 8ನೇಯಿಂದ 10ನೇ ಕ್ಲಾಸ್ ತನಕ ಹಾಸ್ಟೆಲಲ್ಲಿ ಇದ್ದೆ. ಸೊ ಆಗ ಕೂತ್ಕೊಂಡು ಓದ್ತಾ ಇದ್ದೆ. ಎಷ್ಟು ಹೊತ್ತಿಗೆ? ಒಂದು 9 ಗಂಟೆ ನಂತರ ಒಂದು ಜೋರಾಗಿ ಸೌಂಡ್ ಬಂತು, ಮಡಲು ಬಿದ್ದ ಸೌಂಡಿನಾಗೆ, ಹಂಚಿನ ಮೇಲೆ ಮಡಲು ಬಿದ್ದ ಸೌಂಡಿನಾಗೆ. ಸೊ ನಾವು ಎಲ್ಲ ಅಂದ್ಕೊಂಡ್ವಿ ಮಡಲು ಏನಾದರೂ ಬಿದ್ದಿರ್ಬೋದು ಅಂತ. ಮತ್ತೆ ರಾಟೆ ಎಳೆಯುವ ಸೌಂಡ್ ಕೇಳಿತ್ತು, ಬಾವಿಯಲ್ಲಿ ರಾಟೆ ಎಳೆಯುವ ಸೌಂಡ್ ಕೇಳಿತ್ತು. ಸೊ ಆಗ ಸ್ವಲ್ಪ ಭಯ ಆಯಿತು ನಮಗೆ, ಎಂತ ಇದು ಯಾರು ಇಲ್ಲ ಅಲ್ಲಿ, ಆದರೂ ರಾಟೆ ಎಳೆಯುವ ಸೌಂಡ್ ಕೇಳ್ತಾ ಉಂಟಲ್ವಾ ಅಂತ. ಮರುದಿವಸ ಹೋದ್ವಿ ಹಂಚಿನ ಮೇಲೆ ಮಡಲು ಬಿದ್ದಿದ ಅಂತ ನೋಡಲಿಕ್ಕೆ. ಅಲ್ಲಿ ಹಂಚಿನ ಮೇಲೆ ಮಡಲು ಬಿದ್ದಿರಲಿಲ್ಲ. ಮತ್ತೆ ಭಯ ಆಯಿತಾ, ಇದೆಂಥದ್ದು ದೆವ್ವದ ಕಾಟವೇ ಆಗಿರಬೇಕು ಅಂತ. ಆ್ಯಕ್ಚುಲಿ ಆ ಒಂದು ಹಾಸ್ಟೆಲಲ್ಲಿ ಸ್ಟೋರ್ ರೂಮಲ್ಲಿ ಒಂದು ಅಜ್ಜ
ಸುಸೈಡ್ ಮಾಡ್ಕೊಂಡಿದ್ರಂತೆ, ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಸೊ ಹಾಗಾಗಿ ಆ ಥರ ಎಲ್ಲ ಆಗ್ತಾಯಿತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನಾನು ಭೂತ ಅದೆಲ್ಲ ಈಗ ಇಲ್ಲಲ್ಲ, ಕೆಲವು ಇರ್ಬೋದು, ಹೇಳಿಕ್ಕಾಗೋದಿಲ್ಲ. ಆದರೆ ನಾನು ನೋಡಲಿಲ್ಲ, ಸೊ ಹಾಗಾಗಿ ನಾನು ನಂಬೋದಿಲ್ಲ. ಸೌಂಡು ಯಾವುದೂ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಮಾತ್ರ ಮರುದಿವಸ ಹೋಗುವಾಗ ನಮ್ಮ ಮಡಲು ಕೂಡ ಇಲ್ಲ, ಎಂತ ಸಹ ಇಲ್ಲ, ಹಂಚು ಮಡಲು ಬಿದ್ದು ಹಂಚು ಕೆಳಗೆ ಬಿದ್ದಾಗೆ ಸೌಂಡ್ ಕೇಳಿದೆ ನಮಗೆ, ಬಟ್ ಎಂತ ಇರಲಿಲ್ಲ ಮಾತ್ರ ಮರುದಿವಸ. ಹಾಯ್ ವರ್ಷಿತಾ ವ್ಲಾಗ್ಸ್. ಅತ್ತಿ ಅಕ್ಕ ನಮ್ಮ ರೈಲ್ವೆ ಟ್ರ್ಯಾಕ್ಸ್ ಮಸ್ತ್ ಡೆತ್ ಆತನತ್ತೆ, ಅವೆತ್ತ ದಾಲ ಉಪದ್ರ ಇಜ್ಜ ಕೆಲವೇರು ಪನ್ಪೆರತಿ ಏರ್ಪಂಡಿನಿ ದಾಲ ಉಪದ್ರ ಇಜ್ಜಿ. ಯಾನ್ ಸಾಧಾರಣ ಮಧ್ಯಾಹ್ನ ಪೋಪೆ ಇದು ಬರ್ತು ಪೂರ ಪೋಪುಜಿ, ಮಧ್ಯಾಹ್ನ ಕುಲತ ಪೂರ ಜಾಸ್ತಿ ಇಪ್ಪುಣಿಗಿದೆ ಕೊಯ್ಯದಕ್ಕನ ಪೂರ ಅವೇ ಪ್ಲೇಸ್ಡೆ ಪೋಪೆ. ಮುರಣಿಜಿ ಡೆತ್ ಆಯ್ನ ಎಂಕಲ್ ನೆಟ್ಟೆನೆ ನಡತುನ ಒಪ್ಪನ ಸಾದಿಡೆ ಏರ ಸುಸೈಡ್ ಮಲ್ತೊಂದು ರೈಲ್ ದಾಟಿಕೆ ಬಿಡ್ದು ಅಲ್ಪ ಪುರ ದಾಲ ಅಂಚಿನ ಪುರ ದಾಲ ಇಜ್ಜಿ. ಆ ಪುರ ಕೆಲವು ನಂಬೇರತ್ತೆ ಅಂಚಿನಕ್ಲಿಗೆ ಮಾತ್ರ ಒಂದು ಆಪುಂಡು, ಇತ್ತೆ ಪುರ ಓನುಂಡು ಕುಲೆ. ಸಾಂಗ್ ಎಡ್ಡೆ ಪನ್ಪರ, ವಾಯ್ಸ್ ಎಡ್ಡೆ ಉಂಡು, ಮ್ಯೂಸಿಕ್ ಕೊಂಡ ಬೊಕ್ಕಲ ಸೂಪರ್. ಒಂದು ಸತ್ಯ ಪಂಡಿನ ಸುಳ್ಳು ಪಂಡಿನ ಗೊತ್ತಾ ಒಂದಿಜ್ಜಿ, ಸತ್ಯವಲ್ಲ ಮಾತು ತುಯ್ರೆ 45 ಜನ ಇತ್ತೇರು, 31 ಜನ ಆಯ್ರು ಸಾಂಗ್ ಕೇಂದು ಪೋಯಿರು ಅಂದಂದು. ಆಣ ಎಂಚಿನ ಗೊತ್ತುನೆ, ಇನ್ನೊಂದು ಸ್ಟೋರಿ ಹೇಳ್ತೇನೆ. ನನ್ನ ಚಿಕ್ಕಮ್ಮ ಹೇಳಿದ್ದು ಗೊತ್ತು ನನಗೆ. ಚಿಕ್ಕಮ್ಮನ ಮನೆ ಆಚೆ ಒಂದು ರೋಡ್ ಉಂಟು, ಸೊ ಅಲ್ಲಿ ಅದು ಆಕ್ಸಿಡೆಂಟ್ ಆದಂತೆ. ಆಕ್ಸಿಡೆಂಟ್ ಆಗುವಾಗ ತಲೆಯೇ ಕಟ್ಟಾಗಿತ್ತಂತೆ. ಸೊ ಈಗ ಆ ಕಡೆ ಎಲ್ಲ ಒಂದು 12 ಗಂಟೆ 1 ಗಂಟೆ ನಂತರ ಎಲ್ಲ ಹೋಗುವಾಗ, ನನಗೆ ಸ್ಟೋರಿ ಹೇಳಲಿಕ್ಕೆ ಸಮಯ ಆಗ್ತದೆ, ಹೊರಗಡೆ ಇದ್ದೇನೆ, 1 ಗಂಟೆ 12 ಗಂಟೆ ಆ ಥರ ಎಲ್ಲ ಹೋಗುವಾಗಂತೆ ತಲೆ ಇಲ್ಲದ ಮನುಷ್ಯ ಕಾಣ್ತಾ ಉಂಟಂತೆ ಅಲ್ಲಿ. ನನಗೆ ಚಿಕ್ಕಮ್ಮ ಹೇಳೋದು ಗೊತ್ತುಂಟು ಅಷ್ಟೇ. ಈ ರಿಕ್ಷಾವರೆಲ್ಲ ಆಚೆ ಈಚೆ ಹೋಗ್ತಾ ಇರ್ತಾರಲ್ವ, ಸೊ ಆಗೆಲ್ಲ ತಲೆ ಇಲ್ಲದ ವ್ಯಕ್ತಿ ಕಾಣುದಂತೆ. ಹೀಗಾಗಬೇಡ ಅಂದರೆ ಅಲ್ಲಿ ಡೆತ್ ಆಗುವಾಗ ಹಾಗೆ ಆಗಿದಂತೆ, ತಲೆ ಕಟ್ಟಾಗಿ ಹೋಗಿದಂತೆ. ಸೊ ಹಾಗಾಗಿ ಆ ಥರ ಕಾಣ್ತದಂತ ಹೇಳ್ತಾಯಿದ್ರು. ಮತ್ತೆಂತ ಗೊತ್ತುಂಟಾ, ನಾನು ಆಗ ಹೇಳಿದೆಲ್ಲ ಟ್ರೈನ್ ಟ್ರ್ಯಾಕಲ್ಲಿ ಒಬ್ಬರು ಸುಸೈಡ್ ಮಾಡಿಕೊಂಡ್ರು ಅಂತ. ಆ ಸೂಸೈಡ್ನ ಇದಕ್ಕುಂಟಲ್ಲ, ಅದು ರೈಲಿಗೆ ಬರ್ದೋಗಿದೆ ತಲೆ ಎಲ್ಲ, ಸೊ ಮೆದುಳು ಸಮೇತ ಇತ್ತು ಅಲ್ಲಿ. ಅದನ್ನು ನೋಡಿಯೇ ನನಗೆ ಈ ಕೆಲವರಿಗೆಲ್ಲ ಈ ಬ್ಲಡ್ ಎಲ್ಲ ನೋಡಿದ್ರೆ ಆಗೋದಿಲ್ಲ ಅಲ್ವಾ, ಈಗ ಆಕ್ಸಿಡೆಂಟ್ ಆದಾಗ ಬ್ಲಡ್ ಅದು ಇದು ಅಂತೆಲ್ಲ ನೋಡುವಾಗ ಆಗೋದಿಲ್ಲಲ್ಲ. ಬಟ್ ನಮಗೆ ಈ ನ್ಯೂಸ್ ಚಾನಲಲ್ಲಿ ಇದ್ದೆ ನಾನು, ಸೊ ನ್ಯೂಸ್ ಚಾನಲಲ್ಲಿ ಇರಬೇಕಾದ್ರೆ ಎಲ್ಲ ಆ ಥರ ನೋಡಿ 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 ಸಾಕಾಗಿದೆ. ಬ್ಲಡ್ ಮತ್ತು ಎಂಥ ಕೊಳೆತ ಶವ ಅದೆಲ್ಲ ಜಾಸ್ತಿ ಅದನ್ನು ಫಸ್ಟಿಗೆ ನೋಡುವಾಗ ಮತ್ತೆ ಅಭ್ಯಾಸ ಆಗಿ ಹೋಗಿದೆ ನಮಗೆ. ಅದು ಡೈರೆಕ್ಟ್ ವಿಡಿಯೋ ಫೋಟೋ ಎಲ್ಲ ಬರ್ತದಲ್ವಾ. ಅಕ್ಕಲು ಸಾಂಗ್ ಕೇಂದ್ರ ಪೋಯಿ ನತ್ತು ಅಕ್ಕಲು ಸಾಂಗ್ ಪಂಡ್ರೆ ಪೂದಿಪ್ಪುಡು. ಶ್ವೇತಾ ಪೂಜಾರಿ ಅವೇ ಮಾಡಿಡು ನಾಗೇಶಣ್ಣನ ಅಂಗಡಿಡುಂಡತಿ ಅಲ್ಪ ಒಂಜಿ 16 ಗಂಟೆ ಆನಗ ಪೋಪುಣಿಗೆ ತರ ಇಜ್ಜಂದಿನಿ ಒಬ್ಬೂ ದೇವರೇ. ಎನ್ನ ಪಿರಾವು ತುಲೆಗೆ ಎನ್ನ ಪಿರಾವು ಯಾನೆ ಇಪ್ಪುನು ಎನ್ನ ನೆರಲಿಪ್ಪು ಆತಿ ಉಂತು ನಿಕ್ಕವ ನಿಕ್ಕೆಲ್ಲ ಕಾಲ್ ಮಾಡ್ತದೆ ಎನ್ನ ಉಂಡು ನಿಕ್ಕು. ಎಷ್ಟೊತ್ತಾಯಿತು? 48 ನಿಮಿಷ. ಎಸ್ ಗೈಸ್, ಏನಾದರೂ ಹೇಳಿಕ್ಕಿದ್ರೆ ಹೇಳಿ, ಇಲ್ಲದಿದ್ದರೆ ಲೆಫ್ಟ್ ಆಗ್ತೇನೆ. ಸೌಂಡ್ ಕೇಳೋದು ಭಯ ಆಗ್ತದೆ ಮನೆ. ನಾಯಿ ಅದು ನಮ್ಮದು ನಾಯಿ, ಇಷ್ಟು ಸಣ್ಣ ನಾಯಿ ಡ್ಯಾಶರ್, ಅದು ಗೊತ್ತೇ ಆಗೋದಿಲ್ಲ ಎಲ್ಲಿಂದ ಹೋಗ್ತದೆ ಎಲ್ಲಿಂದ ಬರ್ತದೆ ಗೊತ್ತಾಗೋದಿಲ್ಲ. ಅಲ್ಪ ಗೊತ್ತಾಂಡೆ ಎಂಕ್ಲಿಲ್ಲ ಗೊತ್ತಾನ. ಅರ್ಷಿತಾ ಪೂಜಾರಿ ಹಲೋ, ಹೇಗಿದ್ದೀರಿ? என்னோட தாய் குலத்த ஸ்டೋರಿ ಪಂಡ್ರೆ ಬಂಡಾರ ಮಾರ್ರೆ. ಮತ್ತೆಂತ ಗೊತ್ತುಂಟಾ, ನನಗೆ ಭೂತದೆಲ್ಲ ಹೆದರಿಕೆ ಜಾಸ್ತಿ, ಆದರೆ ನೋಡೋದೇ ಹಾರರ್ ಸ್ಟೋರಿ ಅಂತ ಹೇಳಿದ್ದು. ಹಾರರ್ ಸ್ಟೋರಿ ಜಾಸ್ತಿ ನೋಡ್ತೇನೆ. ಈಗ ಮನೆಗೆ ಬಂದರೆ ಇಲ್ಲಿ 5G ಸಿಗ್ತದಲ್ಲ, ಅನ್ಲಿಮಿಟೆಡ್ ಇಂಟರ್ನೆಟ್, ಫಿಲ್ಮ್ ನೋಡೋದು, ಹಾರರ್ ಮೂವಿ ಮತ್ತು ಥ್ರಿಲ್ಲಿಂಗ್ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅದೇ ನೋಡೋದು ಜಾಸ್ತಿ. ಅಂತಾನೆ ಸರ್ಪ್ರೈಸ್ಡ್ ಬಬಲ್ ಟೀ ಹಲೋ. ಹಿಂದೆ ದೆವ್ವ ಉಂಟು ನೋಡಿ, ನೀನೇ ಒಂದು ದೆವ್ವ ಹೋಗ ದಾಯಪೋಡಿಗೆ ಆಪುಂಡ. ಅವು ಎಂಚ ಗೊತ್ತುಂಡ, ಏರ್ಲೆಪ್ಪರ ಬಲ್ಲಿ ಒಟ್ಟಿಕ್ಕುಲ್ಲೊಂದೊಂಜಿ ಹಾರರ್ ಮೂವಿ ತೋಡು ಅಪ್ಪ ಒಂಜಿ ಚೂರು ಸೌಂಡ್ ಆನಗ ಅಬ್ಬಾ ಜೀವನೇ ಪೋಯ್ಲಕ್ಕ ಆಪು. ಮತ್ತೆ ಎಕ್ಸ್ಪೀರಿಯನ್ಸ್ ಆದುಪ್ಪು.
ಎಸ್ ತುಲೆ ಜನ ಕಮ್ಮಿ ಒಂದು ಬತ್ತೇರು ಸೊ ತುಕ ಲೆಫ್ಟ್ ಹಾಕ ಯಾರು ಅದು ನಮ್ಮ ಸೀರಿಯಲ್ ಒಂದು ಇಂಚಿ ಬಾಲೆನ್ ಜೆಪ್ಪ ಒಂದಿಲ್ಲೇರು ಪಾಪ ಐಕ ತುಯ್ಯರೆ ಬಲ್ಲಿ ಮೂವಿ ಯಾನ್ ತೂಪೆ ಎಂಕ್ ಏತ್ತು ಪೋಡಿಗೆ ಅಂಡಲ ಹಾರರ್ ಮೂವಿ ತುರ್ಪುನ ಬುಡ್ಪೊನ್ನೆ ಇಜ್ಜಿ ಎಂಕ್ ಒಂಜಿ ಮೂವಿ ಮಾತ್ರ ಪೆಂಡಿಂಗ್ ಆತಂಡು ಒಂಜಿ ರೀಸೆಂಟ್ ಆದ್ ಬತ್ತಿನ ಹಾರರ್ ಮೂವಿ ಪೆಂಡಿಂಗ್ ಆತಂಡು ನನ್ನ ತಮ್ಮ ಬಂದು ಹೋದೆ ಇಲ್ಲಿ ಶೇಖ ಪೂಜಾರಿ ಅಂದ್ ಎಂಕ್ ಎನ್ನ ಸಿಲ್ಲಡ್ ಎಕ್ಸ್ಪೀರಿಯನ್ಸ್ ಆತಂಡು ಅಂದ ಏನ ಬ್ಯಾಕ್ ಸೈಡ್ ಏರ ಪೋಯ್ಲ ಕಾಂಡು ಸಿಸ್ ಓ ಒಂದೇ ಶೇ ಇರ್ ಸ್ಕ್ರೀನ್ ರೆಕಾರ್ಡ್ ಮಂತದ ಇಲ್ಲಿ ಅಂಚ ಪೂರ ಪೋಪುನೆ ಅಂದ ಬೊಕ್ಕ ಒಂಜಿ ಎಂಕ್ ತೋಜು ಚಿಕ್ಕುಳ್ಳೆ ಅಂತ ಧೈರ್ಯ ವಾನೋಲಿ ದೇವಗಣದಕ್ಲೆಗ್ ಕುಲೆ ತೋಜಿಗೆ ಮನುಷ್ಯಗಣ ಆ್ಯಂಡ್ ರಾಕ್ಷಸ ಗಣಗ ಕುಲೆ ತೋಜುವಾಗೆ ಇತ್ತ ಲೈಟ್ಗೂ ಆಕುಳ್ಳೆ ಟೈಮ್ ಆಯ್ತಾಂಡು ಫಸ್ಟ್ ತುಕ್ಕ 10 ಗಂಟೆ ಇನ್ನ ಬ್ಯಾಗ್ಸ್ ಗುಡ್ ನೈಟ್ ಓಕೆ ಗೈಸ್ ಇನ್ನೊಂದು ಸಲ ಸಿಗುವ ಸೊ ನಾಳೆ ತುಳು ಚಾನಲಲ್ಲಿ ಲೈವ್ಗೆ ಬರ್ತೇನೆ ಆ್ಯಂಡ್ ಮಿಸ್ ಮಾಡದೆ ಶನಿವಾರ ಸಂಜೆ 7 ಗಂಟೆಗೆ ಅಭಿಮತ ಟಿ ವಿ ನೋಡಿ ಇಂಟರ್ವ್ಯೂ ಬರುತ್ತೆ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಕೂಡ ಬರುತ್ತೆ ಮತ್ತು ಗೊತ್ತಿಲ್ಲ ಆಯಿತಾ ಅದು ಎಡಿಟ್ ಆದ ನಂತರ ವಾಪಸ್ ಪೋಸ್ಟರೆಲ್ಲ ಕಳಿಸ್ತಾರೆ ಶನಿವಾರ ಅಂತ ಹೇಳಿದ್ದಾರೆ ಮತ್ತು ನನಗೆ ಗೊತ್ತಿಲ್ಲ ಪೋಸ್ಟ್ಪೋನ್ ಆದರೆ ಅದು ಕೂಡ ಇನ್ಫಾರ್ಮ್ ಮಾಡ್ತೇನೆ ನಾನು ಮತ್ತು ಅದೇ ಶನಿವಾರ 15Kದು ಸೆಲೆಬ್ರೇಷನ್ ಕೂಡ ಉಂಟು ಮನೆಯಲ್ಲಿ ಅದರದ್ದು ಕೂಡ ವೀಡಿಯೋ ಮಾಡಿ ಹಾಕ್ತೇನೆ ಮತ್ತು ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಮತ್ತು ಯಾರೆಲ್ಲ ಇಷ್ಟರವರೆಗೆ ಲೈವಲ್ಲಿದ್ದಿರಿ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಬಾಯ್ ಗುಡ್ ನೈಟ್ ಆ್ಯಂಡ್ ಹ್ಯಾಪಿ ದಿವಾಳಿ